ಎಲ್ಲ ಮೀಡಿಯಾದ ವೇದಿಕೆಯತ್ತ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಸಾರ್ವಜನಿಕ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಇರಿಸಲಾಗಿರುವಂಥ ಆಸನಗಳಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಂಡು ಇಂದಿನ ಈ ಬಸ್ ನಿಲ್ದಾಣಕ್ಕೆ ನಾಮಕರಣ ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ವೇದಿಕೆಗೆ ಕರೆತರಬೇಕಂತ ವಿನಂತಿಸ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಈಗಾಗಲೇ ಪುತ್ತೂರಿನ ಶಾಸಕರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಗಣ್ಯ ಅತಿಥಿಗಳು ಈಗಾಗಲೇ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪುತ್ತೂರಿನ ಜನತೆಗೆ ಒಂದು ಹೆಮ್ಮೆಯ ದಿನ. ತುಳುನಾಡಿನ
ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಹೆಸರನ್ನು ಈ ಪುತ್ತೂರಿನ ಭವ್ಯವಾದ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡುವಂತಹ ಶುಭ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಈಗಾಗಲೇ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಯುತ ಸಂಜೀವ್ ಮಠಂದೂರು ಇವರ ಅಧ್ಯಕ್ಷತೆಯಲ್ಲಿ ಜರುಗ್ತಾ ಇದೆ. ಅದೇ ರೀತಿ ಅನೇಕ ಗಣ್ಯ ಅತಿಥಿಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈಗಾಗಲೇ ಕೋಟಿ ಚೆನ್ನಯ್ಯ ನಾಮಫಲಕವನ್ನು ಅನಾವರಣಗೊಳಿಸಿ ಎಲ್ಲ ಗಣ್ಯರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ಬೀಚ್ ರೋಡ್ನ ಸಿಬ್ಬಂದಿಗಳಿಂದ ನಾಡಗೀತೆಯೊಂದಿಗೆ ಈ ಒಂದು ಸಮಾರಂಭ ಪ್ರಾರಂಭ ಆಗಲಿಕ್ಕಿದೆ. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಾಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರಣ್ಣ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳ ಆಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ವೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮ ಹಂಸ ವಿವೇಕರ್ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಬೀಚ್ ರೋಡ್ ಘಟಕದ ಸಿಬ್ಬಂದಿಗಳಿಗೆ ಅಭಿನಂದನಾ ಪೂರ್ವಕ ಕೃತಜ್ಞತೆಗಳು. ಇದೀಗ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸನ್ಮಾನ್ಯ ಶಾಸಕರನ್ನು ಹಾಗೂ ವೇದಿಕೆಯ ಮೇಲಿರುವ ಗಣ್ಯರನ್ನು ಸ್ವಾಗತಿಸ್ತಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀ ಜಯಕರ್ ಶೆಟ್ಟಿಯವರು. ಎಲ್ರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮಗೆಲ್ಲ ತಿಳಿದಂತೆ ತುಳುನಾಡಿನ ಮಹಾನ್ ಕಾರಣಿಕರು, ಇತಿಹಾಸ ಪುರುಷರು, ದೈವ ಸಂಭೂತರು ಆದ
ಕೋಟಿ ಚೆನ್ನಯ್ಯರ ಹುಟ್ಟಿದ ಕ್ಷೇತ್ರ ಪಡುಮಲೆ ಪುತ್ತೂರು ತಾಲೂಕಿನಲ್ಲಿದೆ. ಆದ್ದರಿಂದ ಸ್ಥಳೀಯರ ಒತ್ತಾಯದ ಮೇರೆಗೆ ಹಾಗೂ ಪುತ್ತೂರು ನಗರಸಭೆಯಲ್ಲಿ ನಿರ್ಣಯ ಅಂಗೀಕೃತವಾಗಿ ತದನಂತರ ಪುತ್ತೂರು ಶಾಸಕರ ಪ್ರಯತ್ನದಿಂದಾಗಿ ಈ ದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪುತ್ತೂರು ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡುವ ಸೌಭಾಗ್ಯ ನಮಗೆಲ್ಲರಿಗೂ ದೊರೆತಿದೆ. ಈ ಒಂದು ಸರಳ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಸಮಾರಂಭದ ಎಲ್ಲದಕ್ಕೂ ಕಾರಣೀಕರ್ತರಾದ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀ ಸಂಜೀವ ಮಠಂದೂರು ಸರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರನ್ನ ವಿಭಾಗೀಯ ಸಂಚಲನಾಧಿಕಾರಿ ಶ್ರೀ ಮುರಳೀಧರ್ ಆಚಾರ್ಯರವರು ಕನ್ನಡ ಪುಸ್ತಕವನ್ನು ನೀಡಿ ಪುಷ್ಪಗುಚ್ಛ ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಪ್ರೀತಿಪೂರ್ವ ಕರೆಗೆ ಓಗೊಟ್ಟು ಆಗಮಿಸಿದ ಮಾನ್ಯ ಶ್ರೀ ಹರಿಕೃಷ್ಣ ಬಂಟ್ವಾಳ ಸರ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಕೆ ಹರಿಕೃಷ್ಣ ಬಂಟ್ವಾಳ ಇವರಿಗೆ ವಿಭಾಗೀಯ ತಾಂತ್ರಿಕ ಅಭ್ಯಂತರ ಅಂತ ಶ್ರೀಮತಿ ಆಶಾಲತಾ ಮೇಡಮ್ ಅವರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪುತ್ತೂರಿನ ಪ್ರಥಮ ಪ್ರಜೆ, ಅಧ್ಯಕ್ಷರು ಪುತ್ತೂರು ನಗರಸಭೆ ಮಾನ್ಯ ಶ್ರೀ ಜೀವಂದರ್ ಜೈನ್ ಸರ್ ಅವರನ್ನು ಸಹ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಜೀವಂದರ್ ಜೈನ್ ರವರನ್ನು ವಿಭಾಗೀಯ ಅಂಕಿಅಂಶಾಧಿಕಾರಿ ಶ್ರೀ ಹರೀಶ್ ಕೊಟ್ಟಾರಿ ಅವರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ ಅಧ್ಯಕ್ಷರು ಪುತ್ತೂರು ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರ ಮಾನ್ಯ ಶ್ರೀ ಬಾಮಿ ಅಶೋಕ್ ಶೆಣೈ ಸರ್, ಇವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಬಾಮಿ ಅಶೋಕ್ ಶೆಣೈ ಅವರನ್ನು ಶ್ರೀ ದೇವೇಂದ್ರ ಗುಡಿಗಾರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೇನೆ. ಕ್ಷಮಿಸಿ, ಮಾನ್ಯ ಶ್ರೀ ತಿಮ್ಮಪ್ಪ ಶೆಟ್ಟಿ, ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು, ಇವರು ಸಹ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಅವರನ್ನು ಸಹ ಈ ಸಭೆಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಸನ್ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ತಿಮ್ಮಪ್ಪ ಶೆಟ್ಟಿ ಅವರನ್ನು ಶ್ರೀ ಮಂಜುನಾಥ್ ಶೆಟ್ಟಿ ಸಹಾಯಕ ಉಗ್ರಾಣಾಧಿಕಾರಿಗಳು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ರವಿಕುಮಾರ್ ಎಂ.ಆರ್, ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಸಹ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಅವರನ್ನು ಸಹ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಮ್ಮ ಪುತ್ತೂರಿನ ಘಟಕ ವ್ಯವಸ್ಥಾಪಕರು ಶ್ರೀ ಪಿ ಇಸ್ಮಾಯಿಲ್ ಇವರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಹಾಯಕ ಆಯುಕ್ತರು ಶ್ರೀ ಗಿರೀಶ್ ನಂದನ್ ಸರ್ ಸಹ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಅವರನ್ನು ಸಹ ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಸಹಾಯಕ ಆಯುಕ್ತರನ್ನು ಶ್ರೀ ಲೋಕೇಶ್ ಪ್ರಭಾರಿ ವಿಭಾಗೀಯ ಕಾರ್ಯಾಧೀಕ್ಷಕರು ಇವರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಪುತ್ತೂರಿನ ತಹಶೀಲ್ದಾರರಾದ ಶ್ರೀ ಶಿವಶಂಕರ್ ಸರ್, ಇವರನ್ನು ಸಹ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ತಹಶೀಲ್ದಾರ್ ಅವರನ್ನು ಶ್ರೀ ಶೀಶಾ ಭಟ್ ಘಟಕ ವ್ಯವಸ್ಥಾಪಕರು BC ರೋಡು ಇವರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ RC ನಾರಾಯಣ್ ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿ, ಇವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ RC ನಾರಾಯಣ್ ಅವರನ್ನು ಸಹಾಯಕ ಲೆಕ್ಕಪತ್ರಾಧಿಕಾರಿ ಶ್ರೀಮತಿ ಆಶಾಲತಾ ಮೇಡಮ್ ಅವರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಶ್ರೀ ಜಯಂತ್ ನಡುಬೈಲು ಯುವವಾಹಿನಿ ಇದರ ಅಧ್ಯಕ್ಷರು, ಇವರು ಸಹ ಆಗಮಿಸಿದ್ದಾರೆ. ಇವರನ್ನು ಸಹ ಈ ಸಮಾರಂಭಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಶ್ರೀಮತಿ ಆಶಾಲತಾ ಮೇಡಮ್ ಸಹಾಯಕ ಲೆಕ್ಕಪತ್ರಾಧಿಕಾರಿಗಳು ಹೂಗುಚ್ಛವನ್ನು ನೀಡಿ ಗೆಜ್ಜೆಗೆರೆ ಅಧ್ಯಕ್ಷರಾದ ಶ್ರೀ ಜಯಂತ್ ನಡುಬೈಲು ಇವರನ್ನು, ಹಾಗೆ ಉಲ್ಲಾಸ್ ಕೋಟ್ಯಾನ್ ಕಾರ್ಯದರ್ಶಿ ಗೆಜ್ಜೆಗೆರೆ ಕ್ಷೇತ್ರಾಭಿವೃದ್ಧಿ,
ಇವರು ಸಹ ವೇದಿಕೆಯಲ್ಲಿದ್ದಾರೆ. ಇವರನ್ನು ಸಹ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಸಹಾಯಕ ಆಡಳಿತಾಧಿಕಾರಿ ಶ್ರೀಮತಿ ರೇವತಿ ಅವರು ಹೂಗುಚ್ಛವನ್ನು ನೀಡಿ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮೊಂದಿಗೆ ವಿದ್ಯಾಗೌರಿ ಮೇಡಮ್, ಉಪಾಧ್ಯಕ್ಷರು ನಗರಸಭೆ, ಇವರು ಸಹ ಹಾಜರಿದ್ದಾರೆ. ಇವರನ್ನು ಸಹ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಸಹಾಯಕ ಕಾನೂನು ಅಧಿಕಾರಿ ಶ್ರೀಮತಿ ಸೌಮ್ಯ ಮೇಡಮ್ ಅವರು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮೊಂದಿಗೆ ನಗರಸಭೆಯ ಆಯುಕ್ತರ ಸಹ ಹಾಜರಿದ್ದಾರೆ. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ತಾಲೂಕ್ ಪಂಚಾಯತ್, ನಗರಸಭೆ ಸದಸ್ಯರುಗಳನ್ನು ಸಹ ನಾನು ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ವರದಿ ಮಾಡಲು ಆಗಮಿಸಿದ ನಮ್ಮೆಲ್ಲ ಪತ್ರಕರ್ತರು ಹಾಗೂ ದೃಶ್ಯ ಮಾಧ್ಯಮದವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೆ ಈ ಸಮಾರಂಭವನ್ನು ಚಂದಗಾಣಿಸಲು ಆಗಮಿಸಿದ ಎಲ್ಲ ಸಾರ್ವಜನಿಕ ಬಂಧುಗಳು, ಕೋಟಿ ಚೆನ್ನೈಯರ ಮೇಲೆ ಅಭಿಮಾನ ಇಟ್ಟು ಆಗಮಿಸಿದ ಎಲ್ಲ ಸಾರ್ವಜನಿಕ ಬಂಧುಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಇರುವ ಗಣ್ಯರನ್ನು ಹಾಗೂ ಇಲ್ಲಿ ಸೇರಿರುವ ಸಭಾಸದರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿರುವಂಥ ಶ್ರೀ ಜಯಕರ್ ಶೆಟ್ಟಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುತ್ತಾರೆ. ಸನ್ಮಾನ್ಯ ಶಾಸಕರಂಥ ಶ್ರೀ ಸಂಜೀವ ಮಠಂದೂರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರು ದೀಪ ಪ್ರಜ್ವಲಿಸುವುದರ ಮೂಲಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರೀಯ ಬಸ್ಸು ನಿಲ್ದಾಣಕ್ಕೆ ತುಳುನಾಡಿನ ಹೆಮ್ಮೆಯ ದಾರ್ಶನಿಕ ಪುರುಷರಾದ ಕೋಟಿ ಚೆನ್ನಯ್ಯ ಮರುನಾಮಕರಣ ಸಮಾರಂಭದ ದೀಪ ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿರ್ತಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಂಥ ಶ್ರೀ ಹರಿಕೃಷ್ಣ ಬಂಟ್ವಾಳ ಅವರು ತಮ್ಮ ಮಾತುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಣಮ ಶಿರ್ಸಾದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ವರೇ ನಿತ್ಯಂ ಆಯುಷ್ಕಮಾರ್ಥಸಿದ್ಧೇ. ಪುತ್ತೂರಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಕೋಟಿ ಚೆನ್ನಯ್ಯರ ಒಂದು ನಾಮಕರಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ನನ್ನ ಆತ್ಮೀಯರಾಗಿರ್ತ ಸಂಜೀವ ಮಠಂದೂರವರೇ, ನಮ್ಮ ಜಿಲ್ಲೆಯ ಪಾದರಸದಂತೆ ಆಡಳಿತಕ್ಕೆ ಒಂದು ಚುರುಕು ತಂದುಕೊಟ್ಟಂತಹ ನಮ್ಮ ಜಿಲ್ಲಾಧಿಕಾರಿ ಅಂತಹ ರವಿಕುಮಾರ್ ಅವರೇ, ನಮ್ಮ ಕರ್ನಾಟಕ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ನನ್ನ ಆತ್ಮೀಯರಂಥ ಚನ್ನೀಲ ತಿಮ್ಮಪ್ಪ ಶೆಟ್ಟಿಯವರೇ, ನಮ್ಮ ಪುತ್ತೂರು ನಗರಸಭೆಯ ಅಧ್ಯಕ್ಷರಾದಂಥ ಜೀವಂದರ್ ಜೈನ್ರವರೇ, ಆರ್ ಸಿ ನಾರಾಯಣರವರೇ, ಜಯಂತ್ರವರೇ, ನಮ್ಮ ನಮ್ಮ ನಗರಸಭೆ ಮೂಡದ ಅಧ್ಯಕ್ಷರಂಥ ಅಶ್ವಥ್ ಶೆಣಿಯವರೇ, ವೇದಿಕೆಯಲ್ಲಿರ್ತ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ತಾಯಂದಿರಿ, ಅಕ್ಕ ತಂಗಿಯಂದಿರಿ, ಅಣ್ಣ ತಮ್ಮಂದಿರಿ, ಬಹುಶಃ ಪುತ್ತೂರಿನ ಒಂದು ಚರಿತ್ರೆಗೆ, ಇತಿಹಾಸಕ್ಕೆ ಒಂದು ನಕ್ಷತ್ರದಂತೆ ಇರತಕ್ಕಂತಹ ಒಂದು ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಕೋಟಿ ಚೆನ್ನಯ್ಯರು.
ಭಾಳ ವಿಶೇಷ ಏನು ಅಂತ ಕೇಳಿದ್ರೆ, ಈ ಕೋಟಿ ಚೆನ್ನೈರ ಹೆಸರು ಜಗತ್ತಿಗೆ 600 ವರ್ಷಗಳ ಹಿಂದೆ ಪರಿಚಯ ಆಗಿದೆ. ಕೋಟಿ ಚೆನ್ನೈರ ಹೆಸರಿನಲ್ಲಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ 264 ಗರಡಿಗಳಿದೆ. ಕೋಟ್ಯಾಂತರ ಜನ ಕೋಟಿ ಚೆನ್ನೈರನ್ನು ಆರಾಧಿಸ್ತಾ ಇದ್ದಾರೆ. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿ ಅವರೇ, ಕೋಟಿ ಚೆನ್ನೈರ ಚರಿತ್ರೆಯನ್ನು ಅಧ್ಯಯನ ಮಾಡಿದಂತಹ, ಸಂಶೋಧನೆ ಮಾಡಿದಂತಹವರು ಭಾಳ ಕಡಿಮೆ. ಜಗತ್ತಿಗೆ ಕೋಟಿ ಚೆನ್ನೈರನ್ನು ಪರಿಚಯಿಸಿದವರು ಜರ್ಮನಿಯ ವಿದ್ವಾಂಸರಾದಂತಹ ಫೆಡ್ರಿಕ್ ಮ್ಯಾಂಗನೂರ್ ಅನ್ನುವರು ಕೋಟಿ ಚೆನ್ನೈರ ಪಾರ್ಧನವನ್ನು, ಅಂದರೆ ಇಲ್ಲಿ ಕೋಟಿ ಚೆನ್ನೈರ ಚರಿತ್ರೆಯನ್ನು ಪಾರ್ಧನಗಳ ಮುಖಾಂತರ ಬಾಯಿಯಿಂದ ಬಾಯಿಗೆ ಹಿರಿಯವರು ಹೇಳ್ಕೊಂಡು ಬಂದಂಥ ಪಾರ್ಧನವನ್ನು 1882ರಲ್ಲಿ ಜರ್ಮನಿಯ ವಿದ್ವಾಂಸ ಮಂಗಳೂರಿಗೆ ಬಂದು ಬಾಸೆಲ್ ಮಿಷನ್ನ ಜೊತೆ ಒಪ್ಪಂದ ಮಾಡಿಕೊಂಡು ಇಲ್ಲಿಯ ಪಾರ್ಧನವನ್ನು ಕಲಿತು, ತುಳಿನ ಕಲಿತು ಅದಕ್ಕೆ ಒಂದು ಅಕ್ಷರದ ಒಂದು ಜ್ಞಾನವನ್ನು ಕೊಟ್ಟವರು ಫೆಡ್ರಿಕ್ ಮ್ಯಾಂಗನೂರು. 1886ರಲ್ಲಿ ಅವರು ಬರೆದಂಥ ಪಾರ್ಧನವನ್ನು, ವರ್ಷಿಪ್ ಆಫ್ ಡೈಲ್ ಅನ್ನುವಂಥ ಆ ಪುಸ್ತಕವನ್ನು ಅಗಸ್ಟ್ ಮ್ಯಾನರ್ ಮತ್ತು AP ಬರ್ನೆಲ್ ಅನ್ನುವಂಥ 2 ಜನ ಬ್ರಿಟಿಷ್ ವಿದ್ವಾಂಸರು ಅದನ್ನು ಇನ್ನೂ ವಿಸ್ತಾರವಾಗಿ ಆ ಚರಿತ್ರೆಯನ್ನು ಬರೆತೋರಿಸಿದರು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು, ಆ ಬಗ್ಗೆ ನಾವಲ್ಲಿ ಯಾರು ಅಧ್ಯಯನ ಮಾಡಿಲ್ಲ. 1937ರಲ್ಲಿ 1937, ಇದು ಗೊತ್ತಿಲ್ಲ, ಪುತ್ತೂರು ನೋಡಿ ನೀವು, ಪುತ್ತೂರಿನವ್ರು ಎಂಥ ಅದ್ಭುತ ಶಕ್ತಿಗೆ, ದೈವಿ ಶಕ್ತಿಗೆ ಜನ್ಮ ಕೊಟ್ಟಿದ್ದೀರಿ, ನಿಮ್ಗೆ ಗೊತ್ತಿಲ್ಲ. 1937ರಲ್ಲಿ ಪಂಜೆ ಮಂಗೇಶ್ರಾಯರು ಅನ್ನುವಂತಹ ಕನ್ನಡ ಸಾಹಿತ್ಯ ಒಬ್ಬ ವಿದ್ವಾಂಸರು ಈ 3 ಜನ ಬರೆದಂತಹ ಇಂಗ್ಲೀಷ್ನಲ್ಲಿರ್ತಕ್ಕಂಥವದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡು ಕನ್ನಡದ ಕರ್ನಾಟಕಕ್ಕೆ, ಕನ್ನಡಿಗರಿಗೆ, ತುಳುವರಿಗೆ ಇದು ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಪುಸ್ತಕವನ್ನು ಬರೆದರು. ಆನಂತರ ಮತ್ತೆ ಬರೆದವರು ಡಾಕ್ಟರ್ ಬನ್ನಂಜೆ ಬಾಬು ಅಮೀನ್ರವರು 1984ರಲ್ಲಿ. ನಾನು ಕೆಲವು ಪುಸ್ತಕ ತಂದು ಕೊಟ್ಟೆ, ತಮಗೆ ಓದಿದರೆ ಗೊತ್ತಾಗುತ್ತೆ. ಕೋಟಿ ಚೆನ್ನೈರ ಹುಟ್ಟು, ಕೋಟಿ ಚೆನ್ನೈರ ಚರಿತ್ರೆ, ಕೋಟಿ ಚೆನ್ನೈರ ಇತಿಹಾಸ, ಅದರ ಮೂಲ ನಮ್ಮ ಪುತ್ತೂರು ತಾಲೂಕಿನ ಬಡಗನ್ನೂರು ಮತ್ತು ಬಡವನ್ನೂರು ಗ್ರಾಮದ ಪಡುಮಲೆ ಅನ್ನುವುದೇ ಕೋಟಿ ಚೆನ್ನೈರ ನಿಜವಾದಂಥ ಹುಟ್ಟು, ಮೂಲ ಎಲ್ಲ ಪಡುಮಲೆ. ಕೋಟಿ ಚೆನ್ನೈರು ಅನ್ನ ತಿಂದ ಮಣ್ಣು ಯಾವುದು ಅಂತ ಕೇಳಿದ್ರೆ ಪಡುಮಲೆ. ಕೋಟಿ ಚೆನ್ನೈರು ನೀರು ಕುಡಿದ ಮಣ್ಣು ಯಾವುದು ಅಂತ ಕೇಳಿದ್ರೆ ಪಡುಮಲೆ. ಕೋಟಿ ಚೆನ್ನೈರು ಬದುಕಿದ, ಅವರ ಬದುಕಿನ ಜೀವನದ ಆದರ್ಶಗಳು ಜಗತ್ತಿಗೆ ಪರಿಚಯದ ಮಣ್ಣು ಯಾವುದು ಅಂತ ಕೇಳಿದ್ರೆ ಪಡುಮಲೆ. ಕೋಟಿ ಚೆನ್ನೈರ ತಾಯಿ ಸ್ವರ್ಣಕೇದಗೆ ಆನೆ ದೇಯಿ ಬದಿದಿ ಹುಟ್ಟಿದ್ಯಾವುದು ಅಂತ ಕೇಳಿದ್ರೆ ಪಡುಮಲೆ. ಕೋಟಿ ಚೆನ್ನೈರಿಗೆ ಜನ್ಮ ಕೊಟ್ಟಂತಹ ತಾಯಿ ಪಡುಮಲೆಯ ಅದೇ ಮಣ್ಣಿನಲ್ಲಿ ಅವರಿಗೆ ಜನ್ಮ ಕೊಟ್ಟರು, ಅರಮನೆಯಲ್ಲಿ. ಪೆರುಮಾಳ್ ಬಲ್ಲಾಳರು ಅನ್ನುವಂಥ ರಾಜನ ಅರಮನೆಯಲ್ಲಿ ಜನ್ಮ ಆಯಿತು. ಆದರೆ ಇದನ್ನು ಎಷ್ಟು ಜನ ತಿಳ್ಕೊಂಡಿದ್ದಾರೆ, ಅದು ಬೇಕು ನಮಗೆ. ಸತ್ಯ ಯಾವತ್ತೂ ಸಾಯಬಾರದು. ಭಾರತದ ಚರಿತ್ರೆ ನಮ್ಮ ಎಷ್ಟೋ ಜನ ಯುವ ಜನಾಂಗಕ್ಕೆ ಗೊತ್ತಿಲ್ಲ. ಅದನ್ನು ನಾನು ಹೇಳಿದ್ದೆ ಸಂಜೀವ ಮಠಂದೂರ ಹತ್ರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ, 1947 ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ದೇಶದ ಕೇಂದ್ರ ಸರ್ಕಾರದ ಎಜುಕೇಷನ್ ಮಿನಿಸ್ಟರ್ಗಳು, ಮೊದಲ ಎಜುಕೇಷನ್ ಮಿನಿಸ್ಟರ್ ಈಸ್ ನಾಟ್ ಇಂಡಿಯನ್, ಈಸ್ ಫ್ರಮ್ ಮಕ್ಕಾ, ಮದೀನದವರು. ನನ್ನ ಹತ್ರ ಎಲ್ಲ ಹಿಸ್ಟ್ರಿ ಇದೆ, ತೋರಿಸ್ತೇನೆ ನಿಮಗೆ. 1979ರವರೆಗೆ 4 ಜನ ಎಜುಕೇಷನ್ ಮಿನಿಸ್ಟರ್ ಬಂದರು, ಎಲ್ಲ ಮುಸ್ಲಿಮರೇ. ನಮ್ಮ ಚರಿತ್ರೆ ಎಲ್ಲಿ ತಪ್ಪಿದೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇವತ್ತು ಇದು ಕೂಡ ತಪ್ಪಿದೆ ಇಲ್ಲಿ, ಅದಕ್ಕೋಸ್ಕರ ನಾನು ನಿಮ್ಮ ಪುಸ್ತಕ ಕೊಟ್ಟಿದ್ದೀನಿ, ಓದಿ. ನಾನು ಕೇಳೋದಿಷ್ಟೇ, ಸತ್ಯಕ್ಕೆ ಬೆಲೆ ಕೊಡಬೇಕು. ಸತ್ಯ ಮಾತ್ರ ಗೆಲ್ಲುವಂಥದ್ದು. ಸುಳ್ಳು ಯಾವತ್ತು 2 ದಿನ ಗೆಲ್ಬೋದು. ಕದ್ದವ 2 ದಿವಸ ಗಮ್ಮತ್ತು ಬಾರ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದ, ಮತ್ತೆ ಪೊಲೀಸ್ನವರ ಕೈಯಾಳಿ ಆಗ್ತಾನೆ ಅವನು. ಅದಕ್ಕೋಸ್ಕರ ಇವತ್ತು ಕೋಟಿ ಚೆನ್ನೈರ ಹೆಸರಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಸರ್ಕಾರ ಮಂಗಳೂರಿನ, ನಮ್ಮ ಪುತ್ತೂರಿನಲ್ಲಿ ಕೋಟಿ ಚೆನ್ನೈರ ಇಟ್ಟಿದ್ದೀರಲ್ಲ, ನಿಜಕ್ಕೂ ಹ್ಯಾಂಡ್ಸ್ ಅಪ್. ಇದಕ್ಕೆ ಕಾರಣ ನಮ್ಮ ಶಾಸಕರಾದಂತಹ ಸಂಜೀವ ಮಠಂದೂರವರು ಮತ್ತು ನಮ್ಮ ಕ್ಷೇತ್ರದ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರು ಇಬ್ಬರ ಸಾಹಸದಿಂದ ಇದು ಹೆಸರು ಇಲ್ಲಿ ಬಂದಿದೆ. ಅದಕ್ಕೆ ಬೇರೆ ನಾನು ಪಡುಮಲೆ ಕೋಟಿ ಚೆನ್ನೈ ಜನ್ಮಸ್ಥಾನ ಪ್ರತಿಷ್ಠಾನದ ಅಧ್ಯಕ್ಷ, ನಾನು ಅಧ್ಯಕ್ಷ ಇದರದ್ದು. ನಾನು ನಿಮಗೆ ಕೋಟಿ ಚೆನ್ನೈಯ ಪಡುಮಲೆಯ ಜನ್ಮಸ್ಥಾನದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನಿಮಗೆ ವಂದಿಸ್ತೇನೆ, ನಳಿನ್ ಕುಮಾರ್ಗೆ ವಂದಿಸ್ತೀನಿ. ಮತ್ತು ಇದರ ನಮ್ಮ ಜೀವಂದರ್ ಜೈನರಿಗೆ ಕೊಟ್ಟಿದೆ, ನಮ್ಮ
ಎಲ್ಲ ಕೊಟ್ಟಿದ್ದಾರೆ ಅರ್ಜಿ, ಇದು ಕೊಡಬೇಕು ಅಂತ ಆಗಿದೆ. ಈಗ ಮಂಗಳೂರಿನಲ್ಲಿ ಸರ್ಕಲಿಗೆ ಒಂದು ರಿನೋವೇಷನ್ ಆಗ್ತಿದೆ, ಕೋಟಿ ಚೆನ್ನಯ್ಯ ಸರ್ಕಲ್ ನಂದಿಗುಡ್ಡೆ ಹತ್ರ. ಅದಕ್ಕೆ ತಮ್ಮ ಕೂಡ ನಾನು ಅಭಿನಂದಿಸ್ತೀನಿ, ಯಾಕಂದರೆ ಸರ್ಕಾರದ ವತಿಯಿಂದ ಮಾಡ್ತಾಯಿದ್ವಿ. ಕೋಟಿ ಚೆನ್ನಯ್ಯರು ಯುವ ಶಕ್ತಿಗೆ, ಭಾರತದ ತರುಣ ಶಕ್ತಿಗೆ ಅವರೊಂದು ಚೈತನ್ಯ. ಕೋಟಿ ಚೆನ್ನಯ್ಯರು ಮಾನವರಾಗಿ ಹುಟ್ಟಿ ದೈವತ್ವವನ್ನು ಪಡೆದು ಅಮರತ್ವವನ್ನು ಪಡೆದರು ಯಾಕೆ ಅನ್ನೋದು ಮಾತ್ರ ಇವತ್ತಿರುವಂಥದ್ದು. ಕೋಟಿ ಚೆನ್ನಯ್ಯರು ಹೋರಾಟ ಮಾಡಿದ್ದು ಶೋಷಣೆಯ ವಿರುದ್ಧ, ದೌರ್ಜನ್ಯದ ವಿರುದ್ಧ, ಮೇಲು ಕೀಳು ಅನ್ನುವಂತಹ ಆ ವ್ಯತ್ಯಾಸಗಳಿತ್ತಲ್ಲ ಅದರ ವಿರುದ್ಧ ಹೋರಾಟ ಮಾಡಿದರು. ಈ ದೇಶದಲ್ಲಿ ಹುಟ್ಟುವ ಪ್ರತಿಯೊಬ್ಬನೂ ಕೂಡ ತಲೆ ಎತ್ತಿ ನಡೆಯಬೇಕು ಅನ್ನುವಂಥದ್ದನ್ನು ಕೋಟಿ ಚೆನ್ನಯ್ಯರು ಕಲಿಸಿಕೊಟ್ರು. ಇವತ್ತು ಗರಡಿ ಅಂತ ಹೇಳ್ತಿದ್ದೀವಲ್ಲ, ಆ ಗರಡಿ ಅಂದರೆ ಏನು? ಅದು ಇವತ್ತು 264 ಗರಡಿಗಳಿದೆ ರವಿಕುಮಾರ್ ಅವರೇ. ಯಾವ ದೇವರಿಗೂ ಕೂಡ 264, ಒಂದೇ ದೇವರಿಗೆ 264 ಮಂದಿರಗಳಿಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕೂಡ. ಆದರೆ ಕೋಟಿ ಚೆನ್ನಯ್ಯರು ಅನ್ನುವಂಥ 2 ಶಕ್ತಿಗಳಿಗೆ ಇಡೀ ಕರಾವಳಿ ಜಿಲ್ಲೆಯಲ್ಲಿ 264 ಗರಡಿ ಇದ್ದು ಎಲ್ಲ ಜಾತಿ ಮತ ಪಂಥ ಬಿಟ್ಟು ಅದರಲ್ಲಿ ಬರೀ ಒಂದು ಜಾತಿಗೆ ಸೀಮಿತವಾದವರಲ್ಲ. ಕೋಟಿ ಚೆನ್ನಯ್ಯರು ಬಿಲ್ಲವರು ಅಂತ ಹೇಳ್ತೀವಿ, ಹೌದು, ಅವ್ರು ಹುಟ್ಟುವಾಗ ಬಿಲ್ಲವರು, ಅವರು ಬೆಳೆದದ್ದು, ಅವರು ದೈವತ್ವಕ್ಕೆ ಇರೋದು ಬಿಲ್ಲವರಾಗಿ ಅಲ್ಲ, ಮಾನವೀಯತೆಯನ್ನು ಬಂದಿಗಿಟ್ಟುಕೊಂಡು ದೈವ ಶಕ್ತಿಯನ್ನು ಪಡೆದವರು ಕೋಟಿ ಚೆನ್ನಯ್ಯರು. ಅವರನ್ನು ಸೀಮಿತವಾಗಿ ನಾವು ಇಟ್ಕೊಳ್ಬಾರ್ದು. ಇವತ್ತು ಏನು ದುರಂತ ಕೇಳಿದ್ರೆ ಬಸವಣ್ಣನವರು ಒಂದು ಜಾತಿಗೆ ಸೀಮಿತ, ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ, ದೈವತ್ವಕ್ಕೆ ಇರಿದ ಕೋಟಿ ಚೆನ್ನಯ್ಯರು ಒಂದು ಜಾತಿಗೆ ಸೀಮಿತ. ಇದು ಆಗಬಾರ್ದು ನನ್ನ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ, ಯಾಕಂದರೆ ಇಲ್ಲಿ 264ರಲ್ಲಿ ಎಷ್ಟು ಜನ ಬಿಲ್ಲವರಿಗೆ ಗರಡಿ ಇದೆ? 14 ಬಿಲ್ಲವರ ಕೈಯಲ್ಲಿದೆ. ಬಾಕಿ ಎಲ್ಲ ಬ್ರಾಹ್ಮಣರು, ಸೆಟ್ಟರು, ಕುಲಾಲರು, ಜೈನರು ಎಲ್ಲರ ಕೈಯಲ್ಲಿದೆ. ಅಂದರೆ ಕೋಟಿ ಚೆನ್ನಯ್ಯರು ಸಮಸ್ತ ಮಾನವ ಜನಾಂಗಕ್ಕೆ ಸೇರಿದಂತಹ ಅದ್ಭುತ ಶಕ್ತಿಗಳು. ಇವತ್ತಿನ ಭಾರತಕ್ಕೆ ಇವರೊಂದು ಚೈತನ್ಯ, ಭಾರತಕ್ಕೆ ಇವರೊಂದು ಆದರ್ಶ, ಭಾರತ ಇತಿಹಾಸ ಚರಿತ್ರೆಗೆ ಇವರೊಂದು ಧ್ರುವ ನಕ್ಷತ್ರ ಇದ್ದಂಗೆ. ಇವತ್ತು ಕೋಟಿ ಚೆನ್ನಯ್ಯರನ್ನು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಸಂಜೀವ ಮಠಂದ್ರವರು, ನಳಿನ್ ಕುಮಾರ್ ಆಗಬೇಕು. ಇನ್ನೂ ನಿಮ್ಮಲ್ಲಿ ವಿನಂತಿಸ್ತೇನೆ, ರವಿಕುಮಾರ್ DC, ಇಂಥ ಒಂದು DC ಸಿಕ್ಕಿದ್ರೆ ನಿಮಗೆ ಗೊತ್ತಿಲ್ಲ, ಅವರು ಮೊನ್ನೆ ಬಂದರಷ್ಟೇ. ಆದರೆ ನನಗೆ ರವಿಕುಮಾರ ಚಟುವಟಿಕೆಗಳು, ಅವರ ಆಡಳಿತದ ಮೇಲೆ ಅವರು ಮಾಡುವಂಥ ಕೆಲಸಗಳು ನಾನು ಗಮನಿಸಿದ್ದೇನೆ. ಕೋಟಿ ಚೆನ್ನಯ್ಯರ ಎಲ್ಲ 264 ಗರಡಿಗಳಿದೆ ರವಿಕುಮಾರ್ರವರೇ. ಆದರೆ ಅವರು ಹುಟ್ಟಿದ, ಜನ್ಮ ಕೊಟ್ಟಂಥ ಮಣ್ಣು, ಜಗತ್ತಿಗೆ ಪರಿಚಯ ಕೊಟ್ಟಂಥ ಪಡುಮಲೆಯ ಮಣ್ಣು ಇವತ್ತು ಕೂಡ ಕತ್ತಲೆಯಲ್ಲಿದೆ. ಅಲ್ಲಿ ಗರಡಿ ಆಗಿಲ್ಲ. ಯಾಕೆ ಹೇಳ್ತಾರೆ? ಅಕಲು ಅವಳು ಮುಂದಿದ್ದು ಪೋಯಿರು ಎಂಚಿನ ಶಾಪದಿದ್ದು ಪೋಯಿರು, ನನ್ನ ಪಿರವರ್ ಪೂಜರಿಗೆ ಅವರು ಶಾಪ ಕೊಟ್ಟು ಹೋಗಿದ್ದಾರೆ, ಬರುವುದಿಲ್ಲ ಅಂತ ಹೇಳಿದರು. ನಾನು 2020ರಲ್ಲಿ ಕೋಟಿ ಚೆನ್ನಯ್ಯರ ಮೊದಲ ಗರಡಿ ಆಗಿರತಕ್ಕಂಥ ಇದು ಯಾವುದು ನಮ್ಮ ಹೆಣ್ಮೂರಿನಲ್ಲಿ ಯಾರೂ ಈವರೆಗೆ ಪ್ರಶ್ನೆ ಕೇಳಲಿಲ್ಲ, ಕೇಳಲಿಕ್ಕೆ ಧೈರ್ಯ ಇಲ್ಲ ಒಬ್ಬನಿಗೆ ಕೂಡ. ನಾನು ಹೋಗಿ ಬೆಳಿಗ್ಗೆ 4 ಗಂಟೆಗೆ ಹೋಗಿ 6 ಗಂಟೆಗೆ ನನಗೆ ಕೋಟಿ ಹತ್ರ ಮಾತಾಡಲಿಕ್ಕಿದೆ ಅಂತ ಕೇಳಿದಾಗ ನಾನು ಕೇಳಿದೆ, ಕೋಟಿ ಹತ್ರ ಕೇಳಬೇಕು ಸರ್, ನಾನು ಕೇಳಿದೆ, ನೀವು ಪಡುಮಲೆಗೆ ಬರುವುದಿಲ್ಲ ಅಂತ ಶಾಪ ಕೊಟ್ಟು ಹೋಗಿದ್ದೀರಂತೆ, 264 ಕಡೆಗಳಲ್ಲಿ ನಿಮ್ಮ ಗರಡಿ ಇದೆ, ಆ ಕಡೆಗೆ ನಿಮಗೆ ಮನುಷ್ಯನಿಗೆ ಗಡಿ ಇರ್ಬೋದು, ನೀವೀಗ ದೇವರಾದ ನಂತರ ನಿಮಗೆ ಜಾತಿಯ ಬಂಧನ ಇದೆಯಾ, ನಿಮಗೆ ಗಡಿಯ ಬಂಧನ ಇದೆಯಾ, ನಿಮಗೆ ಶಾಪದ ಬಂಧನ ಇದೆಯಾ ಅಂತ ಪ್ರಶ್ನೆ ಕೇಳಿದೆ. ಕೋಟಿ ಕಟ್ಟಿದವರು ಹೇಳಿದರು, ನೀವೊಂದು ಜ್ಯೋತಿಷ್ಯದಲ್ಲಿ ಕೇಳಿ ಅಂತ. ನಾನು ಹೇಳಿದೆ, ನಿಮಗಿಂತ ದೊಡ್ಡ ಜ್ಯೋತಿಷ್ಯ ಯಾರು? ನಿಮಗಿಂತ ದೊಡ್ಡ ಜ್ಯೋತಿಷ್ಯ ಯಾರು? ಕೊಡುವುದಿದ್ರೆ ಬರುವುದಿದೆ ಇವತ್ತು ಹೇಳಿ, ಬರುವುದಿಲ್ಲ ಅಂತ ಹೇಳಿ ಗೊತ್ತಾಗಲಿ. ಕೋಟಿ ಚೆನ್ನಯ್ಯರಿಗೆ ಇನ್ನೂ ಕೂಡ ಬಂಧನದಲ್ಲಿದ್ದಾರಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿದಾಗ, ಅದೇ ಕೋಟಿ ಕಟ್ಟಿದವರು ಒಂದು ಬಾಳೆ ಎಲೆಯನ್ನು ಕೊಟ್ಟರು ನನಗೆ, ಇದು ಇಟ್ಕೊಳ್ಳಿ ಅಂತ ಕೊಟ್ಟರು. ಕೈಯಲ್ಲಿ ಫಿಂಗರ್, ಇಲ್ಲಿ ಫಿಂಗರ್ ಅಂತ ಇದೆ ಅಡಿಕೆದು, ಅದರ ಒಂದು ಪುಂಡಿ ತೆಗೆದ್ರು, ನನ್ನ ಇದಕ್ಕೆ ಹಾಕಿದ್ರು ಬಾಳೆ ಎಲೆಗೆ. ಇದರಲ್ಲಿ ಅಂದರೆ ಸಿಂಗಲ್ ಬಂದರೆ, ಅಂದರೆ ಮುಗುಳಿ ಅಂತ ಹೇಳ್ತೇವೆ ನಾವು ಇಲ್ಲಿ, ಸಿಂಗಲ್ ಅಂದರೆ ಮುಗುಳಿ ಬಂದರೆ ಬರ್ಪೆ, ಸಮ ಬಂದರೆ 2 ಬಂದರೆ ಪನ್ಪೆ ಅಂತ ಹೇಳಿದ್ರು ತುಳುವಿನಲ್ಲಿ. 1 ಬಂದರೆ ಬರ್ತೀನಿ ಅಲ್ಲಿಗೆ, 2 ಬಂದರೆ ಹೇಳ್ತೇನೆ ಅಂತ ಹೇಳಿದ್ರು. ನೀವು ನಂಬಲಿಕ್ಕಿಲ್ಲ, ಅಲ್ಲಿಯ ಮುಕ್ತೇಶ್ವರ ಅಂತ ರಾಮಕೃಷ್ಣ ರೈಗಳು ಒಂದೊಂದೇ ತೆಗೆದು ನನ್ನ ಎಲೆಗೆ ಹಾಕಿದರು.
ಕಡೆಗೆ ಬಂತು ಒಂದು ಸಿಂಗಲ್. ಸುಮಾರು 300-400 ಜನ ಸೇರಿದ್ದಾರೆ. ಗೊತ್ತಾಯಿತು. ಆಗಲೇ ಹೇಳಿದ್ದು ಕೋಟಿ, ನಾನು ಪಡುಮಲೆಗೆ ಹೋಗ್ತೇನೆ ರಾಮಕೃಷ್ಣರೇ, ನೀವು ಅಲ್ಲಿ ಹೋಗುವಾಗ ನನ್ನ ಗಂಧದ 3 ಎಲೆ, 1 ಚೊಂಬು ನೀರು, ಇಲ್ಲಿನ 1 ಮುಷ್ಟಿ ಮಣ್ಣು ಹಿಡ್ಕೊಂಡು ಹೋಗಿ ಪಡುಮಲೆಗೆ ನಾನು ಬಂದೇ ಬರ್ತೇನೆ ಅಂತ ಕೋಟಿ ಆಶ್ವಾಸನೆ ಕೊಟ್ಟರು. ಇವತ್ತು ಆ ಮಣ್ಣು ಶ್ರೇಷ್ಠ ಆಗಿದೆ, ಆ ಮಣ್ಣು ಇವತ್ತು ಬೆಳಗಲಿಕ್ಕೆ ತಯಾರಾಗಿದೆ. ಆದರೆ ನಿಮ್ಮಲ್ಲಿ ಕೇಳಿದ್ರು ಸಂಜೀವ ಮಠಂದರವರೇ, ನೀವು ಈ ಕ್ಷೇತ್ರದ ಶಾಸಕರು, ಇಂಥ ಒಂದು ಚರಿತ್ರೆಯ ಇತಿಹಾಸ ಇರತಕ್ಕಂತಹ ಜಾಗವನ್ನು ನೀವು ಇದನ್ನು ಬೆಳಗಿಸಿದರೆ, ಅದನ್ನು ಜಗತ್ತಿಗೆ ಮತ್ತೆ ಪರಿಚಯಿಸಿದರೆ, ನಿಮ್ಮ ಜೀವಮಾನದಲ್ಲಿ ನಿಮಗೆ ಅದಕ್ಕಿಂತ ದೊಡ್ಡ ನಿಮಗೆ ಪುಣ್ಯ ಬೇಡ, ಅದಕ್ಕಿಂತ ದೊಡ್ಡ ನಿಮಗೆ ಆಶೀರ್ವಾದ ಬೇಡ. ಯಾಕಂತ ಹೇಳಿದ್ರೆ ಸಾವಿರಾರು ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡತಕ್ಕಂಥ ಕೋಟಿ ಚೆನ್ನೈಯರು. ನಾನು ಕೇಳಿದಿಷ್ಟೇ, ಪುತ್ತೂರಿನವರು ಪುಸ್ತಕ ಇದೆ, ಒಮ್ಮೆ ಓದಿಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ ನಿಮ್ಮಲ್ಲೆಲ್ಲ. ನಮ್ಮಲ್ಲಿ ಯಾರಲ್ಲಿ ಅಧ್ಯಯನ ಮಾಡೋದಿಲ್ಲ, ಯಾರು ಅಧ್ಯಯನ ಮಾಡೋದಿಲ್ಲ. ದಯವಿಟ್ಟು ಯಾವುದೇ ಒಂದು ಚರಿತ್ರೆ ಇತಿಹಾಸವನ್ನು ಅಧ್ಯಯನ ಮಾಡಿ. ಕೋಟಿ ಚೆನ್ನೈರಂತಂದು ಅದ್ಭುತ ಶಕ್ತಿಗೆ ಜನ್ಮ ಕೊಟ್ಟಂತಹ ಮಣ್ಣು ಪುತ್ತೂರು. ಜಗತ್ತಿಗೆ ಪರಿಚಯಿಸಿದಂಥ ಇಂಥ ಪುಣ್ಯಾತ್ಮರ ಮಹಾತ್ಮರ ಚರಿತ್ರೆ ಮಾಡಿ ನಿಮ್ಮ ಪುತ್ತೂರು. ಆ ಪುತ್ತೂರು ನಿಮ್ಮದು ಮತ್ತೆ ಮುತ್ತೂರಾಗಬೇಕು ಅಂತಾದರೆ, ಪುತ್ತೂರು ಮುತ್ತೂರಾಗಬೇಕು ಅಂತಾದರೆ ಕೋಟಿ ಚೆನ್ನೈಯರಿಗೆ ಒಂದು ಸರಿಯಾದಂತಹ ಗರಡಿಯನ್ನು ಪಡುಮಲೆಯಲ್ಲೇ ಕಟ್ಟುವಂಥ ಕೆಲಸಗಳಾಗಲಿ. ಅಲ್ಲಿ ಇನ್ನೂ ಕೂಡ ಕೆಲವು ಜಾಗಗಳು ಬೇರೆಯವರ ಕೈಯಲ್ಲಿದೆ, ಅದನ್ನು ಸ್ವಾಧೀನ ಮಾಡಿ ನಾವು ಮಾಡ್ಬೋದು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತುಗಳು ಮುಗಿಸ್ತೇನೆ. ಅದಕ್ಕೋಸ್ಕರ ಯಾಕಂತ ಹೇಳಿದ್ರೆ ಪುತ್ತೂರು ಸಂಜೀವಣ್ಣ ಈ ಪುಸ್ತಕವನ್ನು, ಕೋಟಿ ಚೆನ್ನೈಯರ ಪುಸ್ತಕವನ್ನು 2002ರಲ್ಲಿ ಕರ್ನಾಟಕ ಸರ್ಕಾರದ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಕಾಲಘಟ್ಟದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಊರಿನ ಇಚಲಂಪಾಡಿಯ ಪುತ್ತ ಪರವ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದು ಮಾಡಲಿಕ್ಕೆ, ಆ ಪುಸ್ತಕ ಮಾಡಲಿಕ್ಕೆ. ಆನಂತರ ಪುಟ್ಟ ಪರವ ಅಂತ ಪುತ್ತೂರಿನವ ಒಬ್ಬರಿದ್ದಾರೆ, ನರಂಗ ಪರವ ಅನ್ನುವಂಥ ಉಡುಪಿಯವರು, ಪೂವಪ್ಪ ಪರವನ್ನು ಬಜಗೋಳಿಯವರು ಮತ್ತು ಉಡುಪಿಯ ಐತ್ತು ಪೂಜಾರ್ತಿ ಅನ್ನುವಂಥ 5-6 ಜನ ಸೇರಿ ಒಂದು ಅದ್ಭುತವಾದಂತಹ ಪುಸ್ತಕವನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ. ಪಾರ್ಧನ ಇದೆ, ಕನ್ನಡಕ್ಕೆ ತರ್ಜುಮೆ ಮಾಡಿ, ತುಳುವಿದ್ದನ್ನು ತರ್ಜುಮೆ ಮಾಡಿ ಜಗತ್ತಿಗೆ ಕೋಟಿ ಚೆನ್ನೈಯರು ಪರಿಚಯ ಆಗಬೇಕು. ಕೋಟಿ ಚೆನ್ನೈಯ ಪಾರ್ಧನ ಸಂಪುಟ ಅಂತ ಮಾಡಿದ್ದಾರೆ. ಅದು ಪುಸ್ತಕ ಸಿಗುವುದಿಲ್ಲ. ಅದಕ್ಕೆ ಸಂಜೀವ ಮಠಂದರವರು ಆ ಪುಸ್ತಕವನ್ನು ಮತ್ತೆ ರೀಪ್ರಿಂಟ್ ಮಾಡಿ ಜನರಿಗೆ ಹಂಚುವಂಥ ಕೆಲಸ ಆಗಲಿ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಪಡುಮಲೆಯಲ್ಲಿ ಹುಟ್ಟಿ ಬೆಳೆದ ತುಳುನಾಡಿನ ಹೆಮ್ಮೆಯ ದಾರ್ಶನಿಕ ಪುರುಷರಾದ ಕೋಟಿ ಚೆನ್ನೈಯರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಂಥ ಸನ್ಮಾನ್ಯ ಶ್ರೀ ಕೆ ಹರಿಕೃಷ್ಣ ಬಂಟ್ವಾಳ ಇವರಿಗೆ ಅಭಿನಂದನಾಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮುಂದಕ್ಕೆ ಪುತ್ತೂರು ನಗರಸಭೆಯ ಅಧ್ಯಕ್ಷರಂಥ ಶ್ರೀ ಜೀವಂದರ್ ಜೈನ್ ಅವರು ಮಾತುಗಳನ್ನ ಆಡಬೇಕಾಗಿ ಕ್ಷಮಿಸಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀ MR ರವಿ ಅವರು ಈಗ ಮಾತನಾಡಲಿಕ್ಕಿದ್ದಾರೆ. ತುಳುನಾಡಿನ ವೀರರು, ಆರಾಧ್ಯ ದೈವರು ಆಗಿರ್ತಕ್ಕಂಥ ಕೋಟಿ ಚೆನ್ನಯ್ಯ ಎಂಬ ಹೆಸರಿನಲ್ಲಿ ಮಂಗಳೂರು ಜಿಲ್ಲೆಯ ಪುತ್ತೂರು ತಾಲೂಕಿನ ಪುತ್ತೂರು KSRTC ಬಸ್ ನಿಲ್ದಾಣದ ನೂತನ ನಾಮಕರಣ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಗೌರವಾನ್ವಿತ ಶಾಸಕರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ಗಣ್ಯರಾದಂಥ KNX ಅಧ್ಯಕ್ಷರಾದಂಥ ಹರಿಕೃಷ್ಣ ಬಂಟ್ವಾಳ ಅವರೇ ಮತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಪ್ಪ ಶೆಟ್ಟಿರವರೇ, ಪುತ್ತೂರು ನಗರಸಭೆಯ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ನಾಗರಿಕ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಜಿಲ್ಲೆಯ ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಮುಟ್ಟಿಸಲಿಕ್ಕೆ ವ್ಯವಸ್ಥಿತವಾಗಿ ಸುದ್ದಿಯನ್ನು ನೀಡ್ತಕ್ಕಂಥ ಸುದ್ದಿ ಮಾಧ್ಯಮದವರೇ, ಮಂಗಳೂರು ಅಥವಾ ತುಳುನಾಡು ಕರಾವಳಿ ಪ್ರದೇಶ
ಕರ್ನಾಟಕದ ಭೂಭಾಗದಲ್ಲಿ ಅತ್ಯಂತ ವಿಶಿಷ್ಟವಾದ ವಿಶೇಷವಾದ ಜಿಲ್ಲೆ ಮತ್ತು ಪ್ರದೇಶ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಮಂಗಳೂರು ಮತ್ತು ದಕ್ಷಿಣ ಕನ್ನಡಕ್ಕೆ ಪ್ರಪ್ರಥಮವಾಗಿ ಬಂದಂಥ ಸಂದರ್ಭದಲ್ಲಿ ಇದರ ಚರಿತ್ರೆ, ಆಚಾರ ವಿಚಾರ, ಸಂಸ್ಕೃತಿ, ಭಾಷೆ, ಪದ್ಧತಿ, ಪರಂಪರೆ ಮತ್ತು ಇಲ್ಲಿನ ದೇವ ಮತ್ತು ದೈವಗಳ ವಿಚಾರಗಳು ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಬಂದ ಒಂದು ವಾರದಲ್ಲಿಯೇ ಒಂದು ಭಾನುವಾರ ಒಂದು ಸಂಘದ ಒಂದು ಸಂಸ್ಥೆಯ ಒಂದು 20 ಜನ ಬಂದು ಯಾವುದೋ ಒಂದು ವಿಚಾರ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟಾಗ, ಸರ್ ನೀವು ಕಾಂತಾರ ಸಿನಿಮಾ ನೋಡಿದ್ದೀರಾ ಅಂದರು. ಇಲ್ಲ, ನಾನು ನೋಡಿಲ್ಲ. ಒಮ್ಮೆ ಕಾಂತಾರ ಸಿನಿಮಾ ನೋಡಿಕೊಂಡು ಬನ್ನಿ ಅಂತ ಹೇಳಿದ್ರು. ಸುಮಾರು 12 ಗಂಟೆ. ಸೊ 2 ಗಂಟೆಗೆ ಸಿನಿಮಾಗೆ ಹೋಗಿ ಬಂದಾದ ಮೇಲೆ ಈ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ, ದೇವ ಮತ್ತು ದೈವಗಳ ಬಗ್ಗೆ ಇರ್ತಕ್ಕಂಥ ಭಕ್ತಿಭಾವ ಮತ್ತು ಇಲ್ಲಿನ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನಮಗೆ ತಿಳಿದು ಬಂದಿದ್ದದ್ದು, ಈ ತುಳು ಭಾಗದಲ್ಲಿ ಯಕ್ಷಗಾನ, ಕಂಬಳ, ದೈವ, ದೇವಸ್ಥಾನಗಳ ತವರೂರು, ಇದರ ಜೊತೆಗೆ ಹಲವಾರು ಜಿಲ್ಲೆಯ ಪ್ರದೇಶಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯ ಹೆಸರಿನಲ್ಲಿ ಕಂಬಳಗಳು ನಡೀತಾ ಇದ್ದಂಥ ವಿಷಯಗಳನ್ನು ನಾವು ನೋಡಿದ್ದೀನಿ, ಖುದ್ದು ನೋಡಿದ್ದೀನಿ. ಈಗ ಬಂದಾದ ಮೇಲೆ ನಮ್ಮ ಕ್ಯೂನಿಕ್ಸ್ ಅಧ್ಯಕ್ಷರ ಬಳಿ ಕೇಳಿದೆ, ನಮ್ಮ ಈ ಕೋಟಿ ಚೆನ್ನಯ್ಯ ಅವರ ಬಗ್ಗೆ ನನಗೆ ಮಾಹಿತಿ ಬೇಕಂತ. ಇಮ್ಮಿಡಿಯೇಟ್ ಆಗಿರೋ ಒಂದು ಪುಸ್ತಕವನ್ನು ಕೊಟ್ಟರೆ, ಇನ್ನೂ ಪುಸ್ತಕ ಓದಿಲ್ಲ, ಮುಂದೆ ಓದ್ತೀನಿ. ಸೊ ಕೋಟಿ ಚೆನ್ನಯ್ಯ ಅನ್ನುವ ವೀರರು ಕರ್ನಾಟಕ ರಾಜ್ಯದ ಅಥವಾ ಭಾರತ ದೇಶದ ತರುಣ ತರುಣಿಯರಿಗೆ ಸ್ಫೂರ್ತಿದಾಯಕವಾದಂಥ ಈ ವ್ಯಕ್ತಿಗಳ ಬಗ್ಗೆ ಈಗ ತಾನೇ ಮಾನ್ಯ ಅಧ್ಯಕ್ಷರು ತಿಳಿಸ್ಕೊಟ್ಟಿದ್ದಾರೆ. ತಾವು ಈ ಬಸ್ ಸ್ಟ್ಯಾಂಡ್ಗೆ ಈ ಕೋಟಿ ಚೆನ್ನಯ್ಯ ಎಂಬ ಹೆಸರಿನಲ್ಲಿ ನೂತನವಾಗಿ ನಾಮಕರಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಮಾನ್ಯ ಶಾಸಕರು ಮತ್ತು ಮಾನ್ಯ MP ಗಳು ಹಾಗೂ ಇಲ್ಲಿನ ಸಾರ್ವಜನಿಕ ಹಾಗೂ ಕೋಟಿ ಚೆನ್ನಯ್ಯ ಅಭಿಮಾನಿಗಳು ಕಾರಣರಾಗಿರ್ತಾರೆ. ಇದಕ್ಕೆ ಪೂರಕವಾಗಿ ಅಧ್ಯಕ್ಷರು ಹೇಳ್ತಾ ಇದ್ರು, ಇಡೀ ಜಿಲ್ಲೆಯ ಅಖಂಡ ತುಳುನಾಡಿನಲ್ಲಿ 264 ಗರಡೆಗಳಿದ್ದಾವೆ. ಆದರೆ ಜನ್ಮಸ್ಥಳದಲ್ಲಿ ಅವರಿಗೆ ಗರಡೆ ಇರಲಿಲ್ಲ, ತದನಂತರ ಪ್ರಾರಂಭ ಆಗ್ತಾಯಿದೆ ಅಂತಂದ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಮುಂದಿನ ರೂಪುರೇಷೆಗಳು, ಕಾರ್ಯಕ್ರಮಗಳ ವಿಚಾರವಾಗಿ ಮಾನ್ಯ ಶಾಸಕರು ಹಾಗೂ ಸ್ಥಳೀಯವಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಮತ್ತು ಜಿಲ್ಲೆಯ ಉಸ್ತುವಾರಿ ಸದಸ್ಯರು ತಾವುಗಳು ಯಾವ ಕೋರಿಕೆಯನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಸಲ್ಲಿಸ್ತೀರೋ ಆ ಕಾರ್ಯವನ್ನು ಕೋಟಿ ಚೆನ್ನಯ್ಯವರ ಒಂದು ಅಭಿಮಾನಿಯಾಗಿ, ಭಕ್ತನಾಗಿ ನಾನು ನಿಮ್ಮ ಜೊತೆ ಸಹಕರಿಸ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸಂಪೂರ್ಣವಾಗಿ ನಿಲ್ಲುತ್ತೀವಿ. ಬೇಕಾಗಿರ್ತಕ್ಕಂಥ ಜಾಗದ ವ್ಯವಸ್ಥೆ ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳಿಗೆ ನಾವು ಸರ್ಕಾರದ ಪರವಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸ್ಪಂದನೆ ಮಾಡುತ್ತೆ ಅಂತೇಳಿ ಮಾತನ್ನು ಕೊಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಕೋಟಿ ಚೆನ್ನಯ್ಯ ಅಭಿಮಾನಿ ಬಂಧುಗಳಲ್ಲಿ ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಸಂದರ್ಭೋಚಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳಂತ ಶ್ರೀ MR ರವಿ ಸಾಹೇಬ್ರವರಿಗೆ ಅಭಿನಂದನಾಪೂರ್ವಕ ಕೃತಜ್ಞತೆ ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪುತ್ತೂರು ನಗರಸಭೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜೀವಂದರ್ ಜೈನ್ ಅವರು ಈಗ ಮಾತನಾಡುವವರಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ನಾಮಕರಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಜನಪ್ರಿಯ ಹಾಗೂ ಜನಪರ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರೇ, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದ ಚನಿಲ ತಿಮ್ಮಪ್ಪ ಶೆಟ್ರೆ, ಹರಿಕೃಷ್ಣ ವಂಟಾಳರವರೇ, ಜಿಲ್ಲಾಧಿಕಾರಿಗಳೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕೂಟದ ಅಧ್ಯಕ್ಷರೇ ಹಾಗೂ
ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂಥ ಎಲ್ಲ ಗಣ್ಯರೇ, ಸೇರಿದ ಸಜ್ಜನ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ, ಭಾಳ ವಿಶೇಷವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗಾಗಲೇ ಹರಿಕೃಷ್ಣ ಬಂಟ್ವಾಳರವರು ಭಾಳಷ್ಟು ವಿಚಾರವನ್ನು ಹೇಳಿದರು. ನಾವು ತುಳುನಾಡಿನ ವಿಶೇಷತೆ ಬಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ತುಳುನಾಡಿನವರು ಆಗದಿದ್ದರೂ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದಿಟ್ಟರು. ಧಾರ್ಮಿಕ ವಿಚಾರಗಳಲ್ಲಿ ದೇವರುಗಳು, ಯಕ್ಷಗಾನ, ಕಂಬಳ ಇದು ಒಂದು ತುಳುನಾಡಿನ ಸಾಂಸ್ಕೃತಿಕ ಕಲೆ. ಕೋಟಿ ಚೆನ್ನೈಯವರ ಹೆಸರು ನೀಡುವಂಥದ್ದು, ವೀರಪುರುಷರು ಹಾಗೂ ಧರ್ಮದ ಬಗ್ಗೆ ಒಂದಷ್ಟು ಮಾರ್ಗದರ್ಶನವನ್ನು ನೀಡಿದಂಥ ಮಹಾಪುರುಷರು. ನಗರಸಭೆ ಒಂದಷ್ಟು ನಗರಸಭೆ ನಿರ್ಣಯದ ಬಗ್ಗೆ ಅಂತ ಹೇಳಿದರು. ಶಾಸಕರು ನಾನು ಇಷ್ಟು ದೊಡ್ಡ ವಿಚಾರ ಅಂತ ನಾನು ಆಗ ಅಂದ್ಕೊಳ್ಳಿಲ್ಲ. ಶಾಸಕರು ಮತ್ತು ಕೆಲವು ಸಂಘ ಸಂಸ್ಥೆಯವರು ನಗರಸಭೆ ನಿರ್ಣಯ ಮಾಡಿಕೊಂಡು ನೀವು ಸರ್ಕಾರಕ್ಕೆ ಕಳಿಸ್ಕೊಳ್ಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಕೋಟಿ ಚೆನ್ನೈ ಹೆಸರಿನ ಬಗ್ಗೆ ಸಾಮಾನ್ಯ ಸಭೆಗೆ ಮಂಡಿಸಿದಾಗ ಎಲ್ಲ ಸದಸ್ಯರು ಭಾಳ ಉತ್ತಮ ರೀತಿಯಲ್ಲಿ, ಭಾಳ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟರು. ಆ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ಬರ್ಕೊಳ್ಳುವಂಥ ವ್ಯವಸ್ಥೆ ಆಯಿತು. ಆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನು ಶಾಸಕರು ಮಾಡಿದರು. ಎಲ್ಲ ಅಭಿನಂದನೆ ನಾವು ಕೊಡಬೇಕು ಅಂತಾದರೆ ಅದು ಶಾಸಕರಿಗೆ ಕೊಡಬೇಕು. ನಾವು ಕೇವಲ ನಿರ್ಣಯವನ್ನು ಮಾತ್ರ ಮಾಡಿರುವಂಥದ್ದು. ಇದರ ಹಿಂದೆ 1 ವರ್ಷದಿಂದ ನಿರಂತರವಾಗಿ ಶಾಸಕರು ಸರ್ಕಾರದೊಂದಿಗೆ ಚರ್ಚಿಸಿ ಹೆಸರನ್ನು ನಾಮಕರಣ ಮಾಡುವಾಗೆ ಪೂರ್ತಿ ಮುತುವರ್ಜಿ ವಹಿಸಿಕೊಂಡವರು ಶಾಸಕರು. ಕೋಟಿ ಚೆನ್ನಯ್ಯರ ಹೆಸರಿಡುವಂಥದ್ದು ನಗರಸಭೆಗೆ ಕೂಡ ಒಂದು ಕಿರೀಟ ತಂದುಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಮಲ್ಲಿಕಾ ಪ್ರಸಾದ್ ಶಾಸಕರಾಗಿರುವ ಸಂದರ್ಭದಲ್ಲಿ PP ಪ್ರಾಜೆಕ್ಟ್ ಮುಖಾಂತರ ಸುಮಾರು 33 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ರಾಜ್ಯ ಸರ್ಕಾರಿ ಬಸ್ ನಿಲ್ದಾಣ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಕೂಡ ನಾನು ನಗರಸಭೆ ಉಪಾಧ್ಯಕ್ಷನಾಗಿದ್ದೆ. ಆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ನನಗೆ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿತು. ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ರಸ್ತೆ ಸಾರಿಗೆ ನಿಗಮ ಬಸ್ ನಿಲ್ದಾಣಕ್ಕೆ ಒಂದು ಕೋಟಿ ಚೆನ್ನಯ್ಯರ ಹೆಸರಿಡುವಂಥ ಪುಣ್ಯ ಕೆಲಸಕ್ಕೆ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ಅದು ಏನೋ ನಗರಸಭಾ ಸದಸ್ಯರು ಮತ್ತು ನಾವೆಲ್ಲರೂ ಮಾಡಿದಂಥ ಪುಣ್ಯದ ಕೆಲಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿ ನಗರಸಭೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ವಂದಿಸ್ತಾ, ಯಾವುದೇ ಗೊಂದಲಗಳಿಲ್ಲದೆ ಈ ಹೆಸರು ಇಡುವಾಗ ನಿರ್ಣಯಕ್ಕೆ ಬರುವಾಗ ಯಾವುದೇ ಗೊಂದಲಗಳಿಲ್ಲದೆ ಎಲ್ಲ ರೀತಿಯ ಒಂದು ಹೆಸರು ಹೋಗಿದೆ ಅಂತ ಹೇಳಿದರೆ ಅದು ಕೋಟಿ ಚೆನ್ನಯ್ಯರ ಒಂದು ಪವಾಡದ ವಿಶೇಷತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತ ಈ ಹೆಸರನ್ನು ಇಟ್ಟದಕ್ಕೆ ನಾವೆಲ್ಲರೂ ಸಂತೋಷ ಪಡಬೇಕು ಅಂತ ಹೇಳ್ತಾ ನಾನು 2 ಮಾತುಗಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತೂರು ನಗರಸಭೆಯ ಪ್ರಥಮ ಪ್ರಜೆ ಸನ್ಮಾನ್ಯ ಅಧ್ಯಕ್ಷರಂಥ ಶ್ರೀ ಜೀವಂದರ್ ಜೈನ್ ಅವರು ಸಂದರ್ಭೋಚಿತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ಅಭಿನಂದನಾಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮುಂದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಜಯಂತ ನಡುಬೈಲು ಇವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಮಾನ್ಯ ಶಾಸಕರೇ, ಎಲ್ಲ ಜನಪ್ರತಿನಿಧಿಗಳೇ, ಸರ್ಕಾರಿ ಪ್ರತಿನಿಧಿಗಳೇ, ಎಲ್ಲ ಬಂದಿರುವಂಥ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಗೆ ಕೋಟಿ ಚೆನ್ನಯ್ಯರ ನಾಮಕರಣ ಮಾಡಿರುವಂಥ ಎಲ್ಲ ನನ್ನ ಆತ್ಮೀಯರೇ, ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ನಾನು ಮೊಟ್ಟ ಮೊದಲಿಗೆ ನಮ್ಮ ಮಾನ್ಯ ಶಾಸಕರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ 2019ರಲ್ಲಿ ನಾನು ಪುತ್ತೂರು ಬಿಲ್ಲವ ಸಂಘ ಅಧ್ಯಕ್ಷನಾಗಿರುವಾಗ ಮತ್ತು ಯುವವಾಹಿನಿ ಅಧ್ಯಕ್ಷನಾಗಿರುವಂಥ ನಾರಾಯಣ ಕುರಿಕರ್ ಅವರ ನೇತೃತ್ವದಲ್ಲಿ ಅವರ ಮನೆಗೆ ಬೆಳಿಗ್ಗೆ ನಾವು 7 ಗಂಟೆಗೆ ಹೋಗಿ ಒಂದು ಮನವಿ ಕೊಟ್ಟಿದ್ದೆವು, ಕೋಟಿ ಚೆನ್ನಯ್ಯರ ನಾಮಕರಣ ಆಗಬೇಕಂತ ಹೇಳಿ.
ಆ ಸಮಯದಲ್ಲಿ ಅವರ ಆವಾಗಲೇ ಸ್ಪಂದನೆ ಕೊಟ್ಟು ನಾನು ಇವಾಗಲೇ ಅದಕ್ಕೆ ಕಾರ್ಯಪ್ರವರ್ತನಾಗ್ತೇನೆ ಅಂತ ಹೇಳಿ ನಂತರ ಅವರು ಬಿಡಲಿಲ್ಲ, ಅದರ ಹಿಂದುಗಡೆ ಬಿಡಲಿಲ್ಲ. ನಂತರ ನಾನು ನಿಮಗೆಲ್ಲರಿಗೂ ಗೊತ್ತು, ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ನಂದನ ಬೆತ್ತಲಿನ ಒಂದು ವೈಶಿಷ್ಟ್ಯ 2019ರಲ್ಲಿ ಅದು ಬ್ರಹ್ಮಕಲಶ ಪ್ರತಿಷ್ಠಾ ಬ್ರಹ್ಮಕಲಶ ಆಗುವ ಸಮಯದಲ್ಲಿ ನಾವು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡುವಾಗ ಅಲ್ಲಿ ರಸ್ತೆಯ ಪೂರಕ ವ್ಯವಸ್ಥೆಗೆ ನಾವು ಅವತ್ತು ಮನವಿ ಮಾಡಿದ್ದೆವು. ಆವಾಗಲೇ ಮಾನ್ಯ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮೂಲಕ 1 ಕೋಟಿ ರೂಪಾಯಿಯನ್ನು ಆವಾಗಲೇ ಇಟ್ಟು ನಂತರ ಅವರ ಶಾಸಕರ ಅನುದಾನದಿಂದ 50 ಲಕ್ಷ ರೂಪಾಯಿ ಆವಾಗಲೇ 1 ತಿಂಗಳಲ್ಲಿ ರಸ್ತೆಯ ಕೆಲಸವನ್ನು ಕೂಡ ಮಾಡಿರುವಂಥ ಕೆಲಸ ಆ ಹೆಮ್ಮೆ ಮಾನ್ಯ ಶಾಸಕರಿಗೆ ಇಲ್ಲಿ ಸಲ್ತದೆ. ಯಾಕೆಂದರೆ ಈ ಸಮಯದಲ್ಲಿ ನಾವು ಸ್ಮರಿಸಬೇಕಾಗ್ತದೆ, ಕೋಟಿ ಚೆನ್ನಯ್ಯರ ಒಂದು ಇತಿಹಾಸ ಇರುವಂಥ 264 ಗರಡಿಗಳಿರುವಂಥ ಒಂದು ದೊಡ್ಡ ಕಾರಣಿಕ ಶಕ್ತಿಗಳಿರುವಂಥ ಆ ಸ್ಥಳವನ್ನು ಪುತ್ತೂರು ಬಸ್ ಸ್ಟ್ಯಾಂಡ್ ಮೂಲಕ ಒಂದು ಇಡೀ ನಾಡಿನಾದ್ಯಂತ ಪಸರಿಸುವಂಥ ಕೆಲಸ ಅದು ಮಾನ್ಯ ಶಾಸಕರ ಮೂಲಕ ಆಗಿದೆ. ನಾನು ಮೊಟ್ಟ ಮೊದಲಿಗೆ ಮಾನ್ಯ ಶಾಸಕರಾದ ಸಂಜು ಮಠದವರನ್ನು ಅಭಿನಂದಿಸ್ತಾ, ನಂತರ ನಾವು ಮೊನ್ನೆ ತಾನೇ ಒಂದು ಗರಿಗೆ ಗೆಜ್ಜಿಗಿರಿ ಗರಡಿಗೆ ಒಂದು ಕಾಂಕ್ರೀಟ್ ರಸ್ತೆ ಆಗಬೇಕಂತ ಹೇಳಿ ನಾವು ಮನವಿ ಮಾಡುವಾಗ 15 ಲಕ್ಷ ಆವಾಗಲೇ ಸ್ಯಾಂಕ್ಷನ್ ಮಾಡಿ ಕೆಲಸ ಮಾಡಿಸಿ ಕೂಡ ನಮಗೆ ಕೊಟ್ಟರು. ಇದೆಲ್ಲ ನಾವು ಸ್ಮರಿಸಬೇಕಾದಂಥ ಈ ಸಂದರ್ಭ. ಪುತ್ತೂರು ಇತಿಹಾಸ ಇರುವಂಥ ಗಿಜ್ಜಿಗಿರಿ, ಪಡುಮಲೆ, ಅಡುಮಗಿರಿ ಬೇರೆ ಬೇರೆ ಇತಿಹಾಸ ಸ್ಥಳೀಯ ಕ್ಷೇತ್ರವಾದಂಥ ಒಂದು ಪ್ರವಾಸಿ ತಾಣವನ್ನು ಮಾಡುವಂಥ ಕೆಲಸ ನಮ್ಮ ಮಾನ್ಯ ಶಾಸಕರು ಮಾಡ್ತಿದ್ದಾರೆ. ಅವರಿಗೆ ನಾವು ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ನಂದನ ಮಿತ್ತಲ್ನ ಎಲ್ಲ ಸಮಿತಿ ಸದಸ್ಯರ ಮೂಲಕ ಅವರಿಗೆ ಅಭಿನಂದನೆ ಕೊಡುತ್ತಾ, ನಾವು ಅವರಿಗೆ ಮತ್ತೊಮ್ಮೆ ನೀವು ಆ ಕೋಟಿ ಚೆನ್ನೈಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಸಂದರ್ಭೋಚಿತವಾಗಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಶ್ರೀ ಜಯಂತ ನಡುಬೈಲವರಿಗೆ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ಅಭಿನಂದನಾಪೂರ್ವಕ ಕೃತಜ್ಞತೆಗಳು. ಮುಂದೆ ಸನ್ಮಾನ್ಯ ಶಾಸಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಬಿಲ್ಲವ ಸಮಾಜದ ವಿವಿಧ ಸ್ತರದ ಸಂಘಟಕರಿಂದ ಈ ಒಂದು ಸನ್ಮಾನ್ಯ ಕಾರ್ಯಕ್ರಮ ಸನ್ಮಾನ್ಯ ಶಾಸಕರಿಗೆ ಪಡುಮಲೆಯಲ್ಲಿ ಹುಟ್ಟಿ ಬೆಳೆದ ತುಳುನಾಡಿನ ಹೆಮ್ಮೆಯ ದಾರ್ಶನಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಹೆಸರನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪುತ್ತೂರು ಕೇಂದ್ರೀಯ ಬಸ್ಸು ನಿಲ್ದಾಣಕ್ಕೆ ಹೆಸರು ನೀಡುವಲ್ಲಿ, ನಾಮಕರಣ ಮಾಡುವಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರುವಂಥ ಇದೀಗ ಮಂಗಳೂರಿನ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂಥ ಮಾನ್ಯ ಶ್ರೀ ತಿಮ್ಮಪ್ಪ ಶೆಟ್ಟಿಯವರು ಮಾತನಾಡುವರಿದ್ದಾರೆ. ಸೀಮೆದೇವರಾದ ಮಾಲಿಂಗೇಶ್ವರ ದೇವರಿಗೆ ಶಿರಸ ವಂದಿಸುತ್ತಾ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದರ ಪುತ್ತೂರು ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ನಾಮಕರಣ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಸಂಜೀವ ಮಠಂದೂರವರೇ, ನಮ್ಮ ಡಿ ಸಿ ಅವರಾದ ರವಿಕುಮಾರ್ರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ KSRTCಯ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಎಲ್ಲ ಕೋಟಿ ಚೆನ್ನಯ್ಯರ ಭಕ್ತ ವೃಂದದ ಎಲ್ಲ ಬಂಧುಗಳೇ, ಇವತ್ತು ಭಾಳ ಒಂದು ಐತಿಹಾಸಿಕ ಹಾಗೂ ಸಂತೋಷದ ಒಂದು ದಿನ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಪುತ್ತೂರಿಗೆ ಒಂದು ಭಾಳಷ್ಟು ಇತಿಹಾಸ ಇದೆ. ಇವತ್ತು ಕೋಟಿ ಚೆನ್ನಯ್ಯರು ಈಗಾಗಲೇ ಹೇಳಿದರು, 260 ಗರಡಿಗಳಲ್ಲಿ ಕೋಟಿ ಚೆನ್ನಯ್ಯರ ಆರಾಧನೆ ಆಗ್ತಾಯಿದೆ ಅಂತ. ಆ ಆರಾಧನೆ ಆಗುವಂಥ ಆ ಸಂಭೂತ ವ್ಯಕ್ತಿಗಳಾದ ವೀರಪುರುಷರಾದ ಕೋಟಿ ಚೆನ್ನಯ್ಯರು ಹುಟ್ಟಿದ್ದು ನಮ್ಮ ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿ. ಆದರೆ ಪಡುಮಲೆಯಲ್ಲಿ ಅವರ ಹುಟ್ಟಿದ ಸ್ಥಳದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದಂತೆ ಹರಿಕೃಷ್ಣರು ಹೇಳಿದರು. ಆದರೆ ಡಿ ಸಿ ಅವರು ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೇವೆ ಅಂತ ಕೂಡ ಹೇಳಿದರು. ಭಾಳ ನಮಗೆ ಒಂದು ಆಶಾದಾಯಕವಾದ ಒಂದು ವಿಚಾರ ಕೂಡ. ಇವತ್ತು ಆ ಕೋಟಿ ಚೆನ್ನಯ್ಯರ ಹೆಸರನ್ನು ಈ ಬಸ್ ಸ್ಟ್ಯಾಂಡಿಗೆ
ಇಡುವ ಮೂಲಕ ನಾವು ವಿಶೇಷವಾದ ಗೌರವವನ್ನು ಆ ಒಂದು ವೀರಪುರುಷರಿಗೆ ಕೊಡ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಸನ್ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ನಮ್ಮ ಸನ್ಮಾನ್ಯ ಶಾಸಕರಾದ ಸಂಜೀವ ಮಠಂದೂರು, ಹಾಗೆ ಪುರಸಭೆಯ ಅಧ್ಯಕ್ಷರಾದ ಜೀವಂದರ್ ನೈನ್ ಹಾಗೂ ಇಲ್ಲಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಆ ಪಡುಮಲೆಯ ಕೋಟಿ ಜನರ ಜನ್ಮಸ್ಥಳ ಆದಷ್ಟು ಶೀಘ್ರ ಅಭಿವೃದ್ಧಿ ಹೊಂದಿ ಆ ವೀರಪುರುಷರ ಎಲ್ಲ ವಿಚಾರಗಳು ಈಗಾಗಲೇ ಪುಸ್ತಕವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಇಲ್ಲಿರುವ ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಆ ಪುಸ್ತಕವನ್ನು ಓದೋ ಮೂಲಕ ಕೋಟಿ ಚೆನ್ನಯ್ಯರ ಇತಿಹಾಸವನ್ನು ತಿಳ್ಕೊಳ್ಬೇಕು ಮತ್ತು ಅವರ ನಿಜವಾದ ಏನು ಆ ಇತಿಹಾಸ ಇದೆ ಅದು ಎಲ್ರಿಗೂ ಗೊತ್ತಾಗಬೇಕು ಅಂತ ನಾನು ಕೂಡ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂದರ್ಭೋಚಿತವಾಗಿ ಮಾತನಾಡಿರುವಂಥ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾನ್ಯ ಶ್ರೀ ತಿಮ್ಮಪ್ಪ ಶೆಟ್ಟಿಯವರಿಗೆ ಅಭಿನಂದನಾಪೂರ್ವಕ ಕೃತಜ್ಞತೆಗಳು. ಇದೀಗ ಸನ್ಮಾನ್ಯ ಶಾಸಕರಿಗೆ ಬಿಲ್ಲವ ಸಮಾಜದ ವಿವಿಧ ಸ್ತರದ ಸಂಘಟಕರಿಂದ ಸನ್ಮಾನ ಕಾರ್ಯಕ್ರಮ. ಇದನ್ನು ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನ್ಯ ಶಾಸಕರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ತುಳುನಾಡಿನ ಹೆಮ್ಮೆಯ ದಾರ್ಶನಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಹೆಸರನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಈ ಕೇಂದ್ರೀಯ ಬಸ್ಸು ನಿಲ್ದಾಣಕ್ಕೆ ಇಡುವಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸಿರುವ ಪ್ರಮುಖ ಸೂತ್ರಧಾರಿ ನಮ್ಮೆಲ್ಲರ ನೆಚ್ಚಿನ ಶಾಸಕರಂಥ ಶ್ರೀ ಸಂಜೀವ ಮಠಂದೂರು ಅವರನ್ನು ಶಾಲು ಹೊದಿಸಿ ಫಲಪುಷ್ಪಗಳನ್ನಿತ್ತು ಮೈಸೂರು ಪೇಟಾವನ್ನು ತೊಡಿಸಿ ಸ್ಮರಣಿಕೆಯನ್ನು ನೀಡಿ ವೇದಿಕೆಯಲ್ಲಿರುವ ಗಣ್ಯರ ಮುಂಭಾಗದಲ್ಲಿ ತಮ್ಮೆಲ್ಲರ ಮುಂಭಾಗದಲ್ಲಿ ಸನ್ಮಾನ್ಯ ಶಾಸಕರನ್ನು ಬಿಲ್ಲವ ಸಮಾಜದ ವಿವಿಧ ಸಂಘಟನೆಯ ಸಂಘಟಕರಿಂದ ಸನ್ಮಾನ. ಎಲ್ಲರೂ ಒಂದು ಬಾರಿ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಶಾಸಕರನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿರುವಂಥ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಸಂಜೀವ ಮಠಂದೂರವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅಲ್ಲಿಗೆ ಬರೋದಿಲ್ಲ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂಥ ಮಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ, ತುಳುನಾಡಿನ ದೈವಾಂಶ ಸಂಭೂತರಾದಂಥ ಕೋಟಿ ಚೆನ್ನಯ್ಯರು ಹಾಗೂ ಈ ನಾಡಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ ಅಂತೇಳಿ ಸಂದೇಶ ಕೊಟ್ಟಂಥ ನಾರಾಯಣಗುರು ಸ್ವಾಮಿಯನ್ನು ನಮಸ್ಕರಿಸ್ತಾ, ಇವತ್ತು ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ನಿಗಮಕ್ಕೆ ಒಳಪಟ್ಟಂಥ ಪುತ್ತೂರಿನ ಈ ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ನಾಮಕರಣ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ನಮ್ಮ ಕರ್ನಾಟಕ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ಹಿರಿಯರುವಂಥ ಚನ್ನ ತಿಮ್ಮಪ್ಪ ಶೆಟ್ಟಿ ಅವರೇ, ಕಿಯೋನಿಕ್ಸಿನ ಅಧ್ಯಕ್ಷರು ಹಿರಿಯರು ಆದಂಥ ಹರಿಕೃಷ್ಣ ಬಂಟ್ವಾಳ ಅವರೇ, ನಮ್ಮ ನಗರಸಭೆಯ ಅಧ್ಯಕ್ಷರು ಜೀವಂದರ್ ಜೈನ್, ಇದಕ್ಕೆ ಕಾರಣಕರ್ತರು ಎನ್ನುವುದಕ್ಕೂ ಸಂತೋಷ ಪಡುವಂಥ ಜೀವಂದರ್ ಜೈನ್ ಅವರು, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಆರ್ ಸಿ ನಾರಾಯಣವರೇ, ಅದೇ ರೀತಿಯಲ್ಲಿ ಜಯಂತ ನಡುಬೈಲವರೇ, ಉಲ್ಲಾಸ್ ಕೋಟ್ಯಾನವರೇ, KSRTCಯ DC ಅಂತ ಜಯಕರ್ ಶೆಟ್ಟವರೇ, ನಮ್ಮ ನಗರಸಭೆಯ ಉಪಾಧ್ಯಕ್ಷರಂಥ ವಿದ್ಯಾ ಗೌರಿಯವರೇ, ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಹಿರಿಯರೇ, ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ
ಅಧಿಕಾರಿ ವರ್ಗದವರೇ, ಸಿಬ್ಬಂದಿ ವರ್ಗದವರೇ, ನಾಗರಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಪುತ್ತೂರಿನಲ್ಲಿ ಮತ್ತೊಮ್ಮೆ ಇತಿಹಾಸವನ್ನು ನೆನಪು ಮಾಡುವ ಮುಖಾಂತರ ಆಧ್ಯಾತ್ಮಿಕ ಪುರುಷರನ್ನು ಕೂಡ ಇವತ್ತು ಈ ಸಮಾಜ ಮರೆಯಲಿಲ್ಲ. ಮತ್ತೊಂದು ಪೀಳಿಗೆಗೂ ಇವತ್ತಿನ ಆಧ್ಯಾತ್ಮಿಕ ಪುರುಷರ ವಿಚಾರವನ್ನು ನಾವು ವರ್ಗಾವಣೆ ಮಾಡುವಂಥ ಕೆಲಸ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಎನ್ನುವಂಥ ಒಂದು ಸಂತೋಷ ನನಗಿದೆ. ನಾವು ಬೆಂಗಳೂರಿಗೆ ಹೋದಾಗ ಸಂಗೊಳ್ಳಿ ರಾಯಣ್ಣನ ಹೆಸರನ್ನು ಕೇಳ್ತೇವೆ, ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಕೇಳ್ತೇವೆ. ವಿಧಾನಸೌಧದ ಒಳಗಡೆ ಹೋಗಬೇಕಿದ್ರೆ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ದೇವರಾಜರಸು ಇರ್ಬೋದು, ಕೆಂಗಲ್ ಹನುಮಂತ ಇರ್ಬೋದು, ಇಂಥ ಹತ್ತಾರು ಮಹಾನುಭಾವರನ್ನ ನಾವು ನೋಡುವಂಥ ಮತ್ತು ಅವರ ವಿಚಾರವನ್ನು ಕೇಳುವಂಥ ಸಂಗತಿಯನ್ನು ಮಾಡ್ತೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಯಾರನ್ನು ಕೇಳಬೇಕು, ಯಾರನ್ನು ನೆನೆಸಬೇಕು ಅಂತ ನೋಡಿದಾಗ ಕೋಟಿ ಚೆನ್ನಯ್ಯರು ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಆ ತುಳುನಾಡಿನ ಪರಶುರಾಮ ಸೃಷ್ಟಿಯ ಕೊಡುಗೆ ಇವತ್ತು ಕೋಟಿ ಚೆನ್ನಯ್ಯರು ಅಂತೇಳಿ ಮತ್ತೊಮ್ಮೆ ಇಡೀ ಕರ್ನಾಟಕ, ಮತ್ತೊಮ್ಮೆ ಇಡೀ ದೇಶ ನೆನಪಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ಇವತ್ತು ಕೋಟಿ ಚೆನ್ನಯ್ಯರ ಹೆಸರು ನೀಡುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾವುದೋ ನಾಮಕರಣ ಮಾಡಿದ ಮಾತ್ರಕ್ಕೆ ಅವರ ಹೆಸರು ಶಾಶ್ವತವಾಗಿ ಉಳಿಯುವುದಿಲ್ಲ. 15ನೇ ಶತಮಾನದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ, ಅಧರ್ಮದ ವಿರುದ್ಧ ಹೋರಾಟ ಮಾಡಿ, ಆ ಸಮಾಜದಲ್ಲಿರುವಂಥ ಮೇಲು ಕೀಲೆನ್ನುವಂಥ ಭಾವನೆಯ ವಿರುದ್ಧ ಹೋರಾಟ ಮಾಡಿ ಇವತ್ತು ಅವಳಿ ವೀರರು ಆಧ್ಯಾತ್ಮಿಕ ಪುರುಷರಾಗಿದ್ದಾರೆ. ಅಂತ ಆಧ್ಯಾತ್ಮಿಕ ಪುರುಷರು ಈ ಸಮಾಜದಲ್ಲಿ ಮತ್ತೊಮ್ಮೆ ತಮ್ಮ ವಿಚಾರವನ್ನು ಈ ಸಮಾಜಕ್ಕೆ ಕೊಟ್ಟಂಥ ನೆನಪನ್ನು ಇವತ್ತು ದೈವಾಂಶ ಸಂಭೂತರು ಅಂತೇಳಿ 264 ಗರಡಿಗಳಲ್ಲಿ ದೈವತಾ ಆರಾಧನೆ ಮಾಡುವಂಥ ಒಂದು ಸಂಸ್ಕೃತಿಯನ್ನು ಈ ನಾಡಿನ ಜನ ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ನಾವು ಅವರನ್ನು ಸರ್ಕಾರದ ವತಿಯಿಂದಲೂ ಗೌರವಿಸಬೇಕು. ಸರ್ಕಾರ ಕೂಡ ಅವರಿಗೆ ಮಾನ್ಯತೆಯನ್ನು ಕೊಟ್ಟಿದೆ ಅಂತೇಳಿ ಇಂಥ ಬಸ್ ನಿಲ್ದಾಣಕ್ಕೆ ಇವತ್ತು ಅವರ ಹೆಸರನ್ನು ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಪುತ್ತೂರಿನ ಇತಿಹಾಸದಲ್ಲಿ ಪುತ್ತೂರು ಜಿಲ್ಲೆಯಾಗಬೇಕು ಅಂತೇಳಿ ನಾವು ಇವತ್ತು ಒತ್ತಡವನ್ನು ತರುವಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡನ್ನು ಹೊಂದಿರುವಂಥ ಏಕೈಕ ತಾಲೂಕು ಸಬ್ ಡಿವಿಷನ್ ಇದ್ದರೆ ಅದು ಪುತ್ತೂರು. ಸುಮಾರು 10 ವರ್ಷದ ಹಿಂದೆ ಆರ್ ಅಶೋಕ್ ಸಾರಿಗೆ ಸಚಿವರಾಗಿರಬೇಕಿದ್ರೆ, ಮಲ್ಲಿಕಾ ಪ್ರಸಾದ್ ಈ ಭಾಗದ ಶಾಸಕರಾಗಿರಬೇಕಿದ್ರೆ ಇಲ್ಲಿಯ ಬಸ್ ಡಿಪೋ, ಇಲ್ಲಿಯ ಬಸ್ ನಿಲ್ದಾಣವನ್ನು ಆಧುನೀಕರಣಗೊಳಿಸಿ 33 ಕೋಟಿ ರೂಪಾಯಿಯ ಒಂದು ಸುಂದರವಾದಂಥ ಒಂದು ಬಸ್ ನಿಲ್ದಾಣವನ್ನು ಇಲ್ಲಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದೀವಿ, ಈ ಬಸ್ ನಿಲ್ದಾಣಕ್ಕೆ ಒಂದು ಹೆಸರನ್ನು ಇಡಬೇಕು ಅಂತೇಳಿ. ಆ 10 ವರ್ಷದ ನಂತರ ಇವತ್ತು ಈ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡುವಂಥ ಒಂದು ಸುಯೋಗ ಬಹುಶಃ ಒಬ್ಬ ಶಾಸಕನಾಗಿ ನನಗೆ ಸಿಕ್ಕಿದೆ, ಜೀವಂದರ್ ಜೈನಿಗೆ ಸಿಕ್ಕಿದೆ, ಚನಿಲ ತಿಮ್ಮಪ್ಪ ಶೆಟ್ಟರಿಗೆ ಸಿಕ್ಕಿದೆ, ಹರಿಕೃಷ್ಣ ಬಂಟ್ವಾಲ್ರಿಗೆ ದೊರೆತಿದೆ. ಯಾಕೆ ಉಲ್ಲೇಖ ಮಾಡ್ತಾನಂದರೆ ಇವತ್ತು ಈ ನಾಡಿನಲ್ಲಿ 10 ಜನ ಹುಟ್ಟಿ 10 ಜನ ಇವತ್ತು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ಕೊಟ್ಟಂಥ ಅವರ ತಾಯ್ನಾಡು ಯಾವುದು, ಅವರು ಹುಟ್ಟಿದ ನಾಡು ಯಾವುದು, ಅವರು ಬೆಳೆದ ನಾಡು ಯಾವುದು, ಅವರು ಸಂದೇಶ ಕೊಟ್ಟಂಥ ಜಾಗ ಯಾವುದು ಅಂತೇಳಿ ಜನ ಇವತ್ತು ನೋಡುವಂಥ ಕೆಲಸ ಈ ಪುತ್ತೂರಿಂದ ಆಗ್ತಾ ಇದೆ. ಕೋಟಿ ಚೆನ್ನಯ್ಯರ ಒಂದು ಸಿನಿಮಾ ಆಯಿತು ಎಷ್ಟು ವರ್ಷದ ಹಿಂದೆ, ಅಲ್ಲ ಕೋಟಿ ಚೆನ್ನಯ್ಯರ ಸಿನಿಮಾ ಸುಮಾರು 30-40 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದರು. ಇವತ್ತು ಕಾಂತಾರ ಸಿನಿಮಾ ಹೇಗಾಗಿದೋ ನಾವೆಲ್ಲ ಮರ್ತಿದ್ದೇವೆ ಆ ಸಿನಿಮಾವನ್ನು, ಕೋಟಿ ಚೆನ್ನಯ್ಯರ ಸಿನಿಮಾ. ಆ ಹಾಡನ್ನು ಮರ್ತಿದ್ದೇವೆ. ಸಂಚಲನ ಮೂಡಿಸುವಂಥ ಹಾಡು ಅದರಲ್ಲಿತ್ತು. ಕೋಟಿ ಚೆನ್ನಯ್ಯರ ಆ ಒಂದು ಜೀವನವನ್ನು ನೆನಪಿಸುವಂಥ ಕೆಲಸ ಆ ಒಂದು
ಸಿನಿಮಾ ಅವತ್ತು ಮಾಡಿತ್ತು, ತುಳು ಸಿನಿಮಾ. ಆ ಸಿನಿಮಾದ ಮುಖಾಂತರ ಒಂದಷ್ಟು ಜನ ತಿಳ್ಕೊಳ್ಳುವಂಥ ಸಂಗತಿಯನ್ನು ಮಾಡಿದರು. ಇವತ್ತು ಮತ್ತೊಮ್ಮೆ ಬಸ್ ತಂಗುದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರು ನೀಡುವ ಮುಖಾಂತರ ಮತ್ತೊಮ್ಮೆ ನೆನಪು ಮಾಡುವ ಕೆಲಸವನ್ನು ನಾವು ಇವತ್ತು ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೇವೆ. ಹೀಗೆ ಆ ಕೋಟಿ ಚೆನ್ನಯ್ಯರು ಇವತ್ತು ಪುತ್ತೂರು ತಾಲೂಕಿನ ಬಡಗನ್ನೂರು ಪಡುವನ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಪಡುಮಲೆಯಲ್ಲಿ ಹುಟ್ಟಿ ಗೆಜ್ಜೆಗಿರಿಯಲ್ಲಿ ಬೆಳೆದು ಅವಿಭಾಜಿತ ಪುತ್ತೂರು ತಾಲೂಕಿನ ಎನ್ಮೂರು ಗ್ರಾಮದಲ್ಲಿ ಅವರು ವೀರ ಮರಣವನ್ನು ಹೊಂದುವಂಥ ಕೆಲಸ ಆಗ್ತಾ ಇರಬೇಕಿದ್ರೆ ಇವತ್ತು ನಮ್ಮ ಯುವ ಪೀಳಿಗೆ, ನಮ್ಮ ಯುವಕರು ಮತ್ತೊಮ್ಮೆ ಆ ಕೋಟಿ ಚೆನ್ನಯ್ಯರ ಶೌರ್ಯ, ಅವರ ಸಾಹಸ, ಅವರಿಗೆ ಮಾತೃಭೂಮಿಯಲ್ಲಿದ್ದಂಥ ಕಾಳಜಿ, ಆಧ್ಯಾತ್ಮಿಕ ಬದುಕಿನ ಅವರ ಆಸ್ಥೆ, ಇದನ್ನೆಲ್ಲವನ್ನು ತಿಳ್ಕೊಳ್ಳುವಂಥ ಕೆಲಸ ಇವತ್ತು ಮತ್ತೊಮ್ಮೆ ಇಲ್ಲಿಂದ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ನಮ್ಮ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಟೀಲ್, ನಮ್ಮೆಲ್ಲ ಶಾಸಕರು ಸೇರಿ ನಾವೆಲ್ಲ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಹೆಸರು ಇಡಬೇಕು ಅಂತ ಯೋಚನೆ ಮಾಡಿದ್ವಿ. ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಆದರೆ ಕಾಲ ಕೂಡಿ ಬರಲಿಲ್ಲ ಇನ್ನೂ ಕೂಡೋದಕ್ಕೆ. ಅದೇ ರೀತಿಯಲ್ಲಿ ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯರ ಥೀಮ್ ಪಾರ್ಕನ್ನು ಆರಂಭ ಮಾಡುವಂಥ ಕೆಲಸವನ್ನು ನಮ್ಮ ಉಸ್ತುವಾರಿ ಸಚಿವರಾದಂಥ ಸುನಿಲ್ ಕುಮಾರ್ ಅವರು ಮಾಡಿದರು. ನಾನು ಕೂಡ ಪುತ್ತೂರಿನಲ್ಲಿ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ. ಜಾಗದ ಸಮಸ್ಯೆ ಇತ್ತು. ಈಗ ಜಿಲ್ಲಾಧಿಕಾರಿಗಳು ಮಾತಾಡಿದರು, ನೀವು ಈಗಲೇ ಅರ್ಜಿ ಕೊಡಿ, ಎಲ್ಲಿದೆ ಅಂತ ನೋಡಿ, ನಾನು ಖಂಡಿತ ಜಾಗ ಮಂಜೂರು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಖಂಡಿತ ಇವತ್ತೇ ಪತ್ರ ಬರೀತೇನೆ ಹರಿಕೃಷ್ಣ ಬಂಟ್ವಾಳ್ರೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ 264 ಗರಡಿಗಳು ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿದೆಯೋ ಆ ಎಲ್ಲ ಸರ್ಕಾರಿ ಜಾಗದಲ್ಲಿರುವಂಥ ಗರಡಿಗಳಿಗೆ ಜಾಗವನ್ನು ಮಂಜೂರು ಮಾಡುವಂಥ ಕೆಲಸ ಮಾಡ್ತೇನೆ ಅನ್ನುವಂಥ ಮಾತನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಆ ಕೋಟಿ ಚೆನ್ನಯ್ಯರ ಹೆಸರಲ್ಲಿ ಯಾವ ಧರ್ಮೀಯರು ಇವತ್ತು ಆರಾಧನೆ ಮಾಡ್ತಾರೋ ಅಂತ ಎಲ್ಲ ಧರ್ಮೀಯರು ಒಟ್ಟಾಗಿ ಇವತ್ತು ಆ ಕೋಟಿ ಚೆನ್ನಯ್ಯರನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ನಿಮ್ಮ ಜೊತೆ ಇದೆ ಎನ್ನುವಂಥ ಸಂದೇಶ ಕೊಡುವಂಥ ಕೆಲಸ ಇವತ್ತು ಇಲ್ಲಿಂದ ಆಗಬೇಕು. ಇವತ್ತು ಕೋಟಿ ಚೆನ್ನಯ್ಯರು ಉಲ್ಲೇಖ ಮಾಡಿದರು, ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತೇಳಿ. ಇವತ್ತು 264 ಗರಡಿಗಳನ್ನು ನಾನು ನೋಡಿದೆ. ಎಲ್ಲ ಜಾತಿಯವರು ಅದನ್ನು ಇವತ್ತು ಅಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಎಲ್ಲರೂ ಆರಾಧನೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಕೋಟಿ ಚೆನ್ನಯ್ಯರನ್ನು ಖಂಡಿತ ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡಬಾರ್ದು. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಅವಳಿ ಪುರುಷರು ಅಂತೇಳಿ ನಾವು ಇಲ್ಲಿಂದ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ಮುಖಾಂತರ ಇವತ್ತು ಪುತ್ತೂರಿನಲ್ಲಿ ನಾವು ಈ ಒಂದು ಬಸ್ ತಂಗುದಾಣಕ್ಕೆ ಕೋಟಿ ಚೆನ್ನಯ್ಯರ ಹೆಸರಿಡಬೇಕಾದ್ರೆ 1 ವರ್ಷದ ದೀರ್ಘ ಕಾನೂನು ಸಮರ ಅಲ್ಲ, ನಮ್ಮ ಹೋರಾಟ ಆಗಿದೆ. ನಗರಸಭೆಯವರು ನಿರ್ಣಯ ಮಾಡಿದರು, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಜಿಲ್ಲಾಧಿಕಾರಿಗಳು ಸ್ವಲ್ಪ ಸಮಯ ಇಟ್ಟುಕೊಂಡು ಮತ್ತೆ ಅದನ್ನು ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ರವಾನೆ ಮಾಡಿದರು. ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ಒಂದಷ್ಟು ಸಮಯ ಇಟ್ಟುಕೊಂಡು ಮತ್ತೆ ಅಲ್ಲಿಂದ ಸಾರಿಗೆ ಇಲಾಖೆಗೆ ಕಳಿಸಿದರು. ಸಾರಿಗೆ ಇಲಾಖೆಯಿಂದ ಮತ್ತೆ ಅದು ನಮ್ಮ KSRTC ಡಿವಿಷನ್ ಕಂಟ್ರೋಲ್ ಮುಖಾಂತರ ಮತ್ತೆ ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಹೋಯಿತು. ಅಲ್ಲಿಂದ ಸಾರಿಗೆ ಇಲಾಖೆಯ ಮಂತ್ರಿಗಳಿಂದ ಅಂತಿಮ ಅನುಮೋದನೆ ಕೊಟ್ಟು ಮತ್ತೆ ನಮ್ಮ ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆ ನಾಮಕರಣ ಮಾಡಲಿಕ್ಕೆ ಆದೇಶವನ್ನು ಕೊಡ್ತಾರೆ. ಹೀಗೆ 1 ವರ್ಷ ಇದಕ್ಕೆ ಕಾಲಾವಕಾಶ ತಗೊಂಡಿದೆ. ಇದರ ಹಿಂದೆ ಪ್ರತಿ ಇಲಾಖೆಗೆ ಹೋಗಿ ಟೇಬಲ್ ಕೂತು ಇದನ್ನು ಮಾಡಿಸುವಂಥ ಕೆಲಸ ನಾವು ಮಾಡಿದ್ದೇವೆ. ಯಾಕಂದರೆ ಪುತ್ತೂರಿನಲ್ಲಿ ಆ ಕೋಟಿ ಚೆನ್ನಯ್ಯರು ಶಾಶ್ವತವಾಗಿ ಇರಬೇಕು ಅಂತೇಳಿ. ಅದಕ್ಕೆ ಬೇಕಾಗಿ ನಾನು ನಮ್ಮ ನಗರಸಭೆಯ ಅಧ್ಯಕ್ಷರು ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ KSRTCಯ ಜಯಕರ್ ಶೆಟ್ಟರು ಬಂದ ಮೇಲೆ ಭಾಳಷ್ಟು ಸರಳ ಸಜ್ಜನಿಕೆಯಿಂದ ಇಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಅವರ ತಂಡ ಕೂಡ ಒಳ್ಳೆಯ ಕೆಲಸ ಮಾಡಿದೆ. ಇದಕ್ಕೆ ಒತ್ತಡ ಹಾಕಿದವರು ಉಲ್ಲೇಖ ಮಾಡಿದ್ರಲ್ಲ, ಹರಿಕೃಷ್ಣ ಬಂಟ್ವಾಳರು, ಜಯಂತರು, ನಾವು ಉಲ್ಲಾಸ್ ಕೋಟ್ಯಾನ್ರು, RC ನಾರಾಯಣರು ಎಲ್ಲರೂ ಶಾಸಕನಾಗಬೇಕಿದ್ರೆ ಮೊದಲು ಬಂದು ಮನವಿ ಕೊಟ್ಟಿದ್ದರು.
ಕೋಟಿ ಚೆನ್ನೈಯರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತೇಳಿ, ಕೋಟಿ ಚೆನ್ನೈಯರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ನಮಗೆ ಮೊದಲ ಆದ್ಯತೆ ಬಸ್ ನಿಲ್ದಾಣಕ್ಕೆ ಕೋಟಿ ಚೆನ್ನೈಯರ ಹೆಸರಿಡುವಂಥದ್ದು. ಅಂದರೆ ಇಲ್ಲಿ ಬರುವಂಥ ಸಾವಿರಾರು ಜನ ದಿನನಿತ್ಯ ಕೋಟಿ ಚೆನ್ನೈಯರನ್ನು ನೋಡಬೇಕು ಅಂತೇಳಿ, ಗಮನಿಸಬೇಕು ಅಂತೇಳಿ, ಅವರ ವಿಚಾರವನ್ನು ತಿಳ್ಕೊಳ್ಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಇವತ್ತು ಕೋಟಿ ಚೆನ್ನೈಯರು ಹುಟ್ಟಿದಂಥ ಪಡುಮಲೆ ಮತ್ತು ಗೆಜ್ಜೆಗಿರಿಯ ಅಭಿವೃದ್ಧಿ ಉಲ್ಲೇಖ ಮಾಡಿದರು. ಪಡುಮಲೆಗೂ 50 ಲಕ್ಷವನ್ನು ಕೊಟ್ಟಿದ್ದೇನೆ, ಗೆಜ್ಜೆಗಿರಿಗೂ 1.5 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಅಲ್ಲಿಯ ಜೀರ್ಣೋದ್ಧಾರ ಅಭಿವೃದ್ಧಿ ಯಾವುದೇ ಇರಲಿ, ರಸ್ತೆ ಇರ್ಬೋದು, ಎಲ್ಲವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಹರಿಕೃಷ್ಣ ಬಂಟ್ವಾಳರು ಹೇಳಿದ ಹಾಗೆ ಶಾಶ್ವತವಾಗಿ ಅಲ್ಲಿ ಕಾರ್ಯಕ್ರಮ ಆಗಲಿಕ್ಕೆ ಸಭಾಭವನ ಇರ್ಬೋದು, ಬೇರೆ ಬೇರೆ ಏನೇನು ವ್ಯವಸ್ಥೆಗಳು ಬೇಕಾ ಮೂಲಭೂತ ಸೌಲಭ್ಯವನ್ನು ಅದನ್ನು ಕೊಡಲಿಕ್ಕೂ ನಾವು ಬದ್ಧರಾಗಿದ್ದೇವೆ. ಈ ರೀತಿಯಾಗಿ ಇವತ್ತು ತುಳುನಾಡಿನಲ್ಲಿ ಒಂದು ಪರಂಪರೆಯನ್ನು ಹಾಕಿ ಇವತ್ತು ದೈವಾಂಶ ಸಂಭೂತರಾಗಿ ಕೋಟಿ ಚೆನ್ನೈಯರು ಆರಾಧನೆಗೆ ಯಾವ ರೀತಿ ಪಾತ್ರರಾಗಿದ್ದಾರೋ ಅದೇ ರೀತಿಯಲ್ಲಿ ಬುಧಬಾರೆ ಕಾಂತಬಾರೆ ಇರ್ಬೋದು, ಬೇರೆ ಬೇರೆ ಹೆಸರಲ್ಲಿ ನಾವು ಆರಾಧನೆ ಮಾಡುವಂಥ ದೈವಾಂಶ ಸಂಭೂತರು ಈ ನಾಡಿನಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಅಂಥವರನ್ನು ಕೂಡ ನಾವು ಸ್ಮರಿಸುವಂಥ ಕಾಲ ಮುಂದಿನ ದಿನಗಳಲ್ಲಿ ಬರಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ KSRTCಯ MD ಉಲ್ಲೇಖ ಮಾಡಿದೆ, MD ಅವರಲ್ಲಿ ಮಾತಾಡಿ ಸ್ವಲ್ಪ ಈ ವ್ಯವಸ್ಥೆಯಲ್ಲಿ ಆಗಬೇಕು ಅಂತ ಹೇಳಿದಾಗ, ಪರವಾಗಿಲ್ಲ ನೀವು ಮತ್ತೆ ಅದನ್ನು ಬಸ್ ಸ್ಟ್ಯಾಂಡನ್ನಾಗಿ ಮಧುಮನಕನಾಗಿ ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಹೊಡಿಬೋದು, ನಾನು ಸ್ವಲ್ಪ ಹಣವನ್ನು ಕೊಡ್ತೇನೆ ಅಂತೇಳಿ ಈ ಕಾರ್ಯಕ್ರಮ ಮಾಡಲಿಕ್ಕೂ ನಮ್ಮ KSRTCಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಸಹಕಾರ ಮಾಡಿದ್ದಾರೆ. ಅದಕ್ಕೂ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ಬಿಲ್ಲವ ಸಮಾಜ ವಿಶೇಷವಾಗಿ ಗಮನಿಸಿದೆ, ಬಾಕಿ ಸಮಾಜದವರು ಕೂಡ ಗಮನಿಸಿದ್ದಾರೆ. ಆದರೆ ಭಾಳಷ್ಟು ಹರ್ಷಪಟ್ಟವರು, ಸಂತೋಷಪಟ್ಟವರು ಬಿಲ್ಲವ ಸಮಾಜದವರು. ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ಆ ಅವಳಿ ವೀರರು ಈ ರೀತಿಯಾಗಿ ದೈವಾಂಶ ಸಂಭೂತರಾದಂಥ ಸಂದರ್ಭದಲ್ಲಿ ಇಡೀ ಸಮಾಜ ಗುರುತಿಸಲಿಕ್ಕೆ ಇವತ್ತು ಒಂದು ಸರ್ಕಾರ ಕಾರಣ ಆಗಿದೆ. ಆ ಸರ್ಕಾರದ ಪ್ರತಿನಿಧಿಗೆ ನಾವು ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ಇವತ್ತು ಸರ್ಕಾರದ ಪ್ರತಿನಿಧಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಸಂಜೀವ ಮಠಂದರು ಶಾಸಕನಾಗಿ ಆ ಗೌರವವನ್ನು ಸ್ವೀಕಾರ ಮಾಡುವಂಥ ಕೆಲಸ ಮಾಡಿದ್ದೇನೆ. ಅದಕ್ಕೆ ನಾನು ನಿಮಗೆಲ್ಲ ಚಿರನಾಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಸೇರಿದಂಥ 100 ಮಂದಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂಥ ಕೆಲಸ ಮಾಡಿದ್ದೀರಾ. KSRTC ಅವರು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಅಚ್ಚುಕಟ್ಟು ವ್ಯವಸ್ಥೆ ಮಾಡಿ ಇದಕ್ಕೂ ಆ ಒಂದು ಕಳೆಯನ್ನು ತರುವಂಥ ಕೆಲಸ ಮಾಡಿದ್ದೀರಿ. ಪತ್ರಕರ್ತರು ಭಾಳಷ್ಟು ಬೆಳಿಗ್ಗೆಯಿಂದಲೇ ಕಾದು ಈ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ಮೂಡಿಸಿಕೊಂಡು ಬಹುಶಃ ಪುತ್ತೂರಿನಲ್ಲಿ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಬಿತ್ತರ ಮಾಡಲಿಕ್ಕೂ ತಾವು ಕಾರಣಕರ್ತರಾಗಿದ್ದು, ಅದಕ್ಕೆ ಎಲ್ರಿಗೂ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸಿ ಮಾತನಾಡಿದ್ದೇನೆ. ಜೈ ಹಿಂದ್. ಪುತ್ತೂರು KSRTC ಬಸ್ ಸ್ಟ್ಯಾಂಡಿಗೆ ಕೋಟಿ ಚೆನ್ನೈಯ ನಾಮಕರಣ ಸಮಾರಂಭ ಮಾಡುವಲ್ಲಿ ರೂವಾರಿಗಳಾದಂಥ ಪುತ್ತೂರಿನ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರವರಿಗೆ